ಇಂದು ರಕ್ಷಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ನಿನ್ನೆ ಕಾಪುವಿನಲ್ಲಿ ಹೃದಯ ವಿದ್ರಾವಕವಾದಂತಹ ಒಂದು ಘಟನೆ ನಡೆಯಿತು. ಮಣ್ಣು ಕುಸಿದು ಬಿದ್ದು 2 ಜೀವಗಳು ಜೀವಂತ ಸಮಾಧಿಯಾಗಿದೆ. ಎಸ್ಸಿಬಿಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕಾಪುಪೇಟೆಯ ಒಳಚರಂಡಿ ನೀರು ಸರಬರಾಜು ಯೋಜನೆಗಾಗಿ ಪೈಪ್ಲೈನ್ ಮತ್ತು ಮ್ಯಾನ್ಹೋಲ್ ಅಳವಡಿಸುವುದಕ್ಕಾಗಿ ಜೆಸಿಪಿ ಮೂಲಕ ಹೊಂಡ ತೆಗೆಯುತ್ತಿದ್ದ ಸಂದರ್ಭ ಮಣ್ಣು ಕುಸಿದು ಕಾರ್ಮಿಕರಿಬ್ಬರು ಮೃತಪಟ್ಟ ಘಟನೆ ಮಂಗಳವಾರ ಸಂಜೆ ಸಂಭವಿಸಿದೆ. ಗುತ್ತಿಗೆ ಕಾರ್ಮಿಕರಾದ ದಾವಣಗೆರೆ ಜಿಲ್ಲೆಯ ಮ್ಯಾಸರಹಳ್ಳಿಯ ದಾಸಪ್ಪ ಮತ್ತು ಚಿತ್ರದುರ್ಗ ಜಿಲ್ಲೆ ನಂದಿಪುರ ಗ್ರಾಮದ ಉಮೇಶ್ ಮೃತಪಟ್ಟವರು. ಕಾಪುಪೇಟೆಯಲ್ಲಿ ಕರ್ನಾಟಕ ನೀರು ಮತ್ತು ಒಳಚರಂಡಿ ಸರಬರಾಜು ಮಂಡಳಿಯ ಮೂಲಕ ಬಿಡುಗಡೆಗೊಂಡಿರುವ ಪೈಪ್ಲೈನ್ ಮತ್ತು ಮ್ಯಾನ್ಹೋಲ್ ಅಳವಡಿಸುವ ಕಾಮಗಾರಿ ನಡೆಯುತ್ತಿದ್ದು, ಇದಕ್ಕಾಗಿ ಜೆಸಿಪಿ ಬಳಸಿ ಹೊಂಡ ತೆಗೆಯಲಾಗಿತ್ತು. ಕಾರ್ಮಿಕರು ಹೊಂಡದ ಇಕ್ಕೆಲೆಗಳಲ್ಲಿ ನಿಂತು ಹೊಂಡದ ಆಳ ಅಗಲ ಅಳೆಯುತ್ತಿದ್ದಾಗ ಮತ್ತೊಂದು ಮಗ್ಗುಲಿನಲ್ಲಿ ವಾಹನ ಸಂಚರಿಸಿದ್ದು ನೆಲ ಅದುರಿ ಡಾಂಬರು ರಸ್ತೆ ಮತ್ತು ಮಣ್ಣು ಜೊತೆಯಾಗಿ ಹೊಂಡದೊಳಗೆ ಕುಸಿದು ದುರಂತ ಸಂಭವಿಸಿದೆ. ಸುಮಾರು 12 ಅಡಿ ಆಳದ ಹೊಂಡಕ್ಕೆ ಕಾರ್ಮಿಕರಿಬ್ಬರು ಆಯತಪ್ಪಿ ಬಿದ್ದ ಕೂಡಲೇ ಜೆಸಿಪಿ ಚಾಲಕ ಜೆಸಿಪಿಯಿಂದಲೇ ಹೊಂಡದ ಮಣ್ಣು ತೆಗೆದು ಸಹೋದ್ಯೋಗಿ ಕಾರ್ಮಿಕರನ್ನ ರಕ್ಷಿಸುವ ಪ್ರಯತ್ನ ಮಾಡಿದ್ದಾನೆ. ಕಾರ್ಮಿಕರ ಇರುವನ್ನ ಪತ್ತೆ ಹಚ್ಚಿ ಆಮ್ಲಜನಕ ನೀಡಲೆತ್ನಿಸಲಾಯಿತು. ಸತ್ತ 30 ನಿಮಿಷಗಳ ಪ್ರಯತ್ನದ ಬಳಿಕ ಕಾರ್ಮಿಕರನ್ನ ಹೊರತೆಗೆದು ಉಡುಪಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಮಾರ್ಗ ಮಧ್ಯೆ ಇಬ್ಬರು ಕೊನೆಯುಸಿರೆಳೆದರು ಎನ್ನಲಾಗಿದೆ. ಗುತ್ತಿಗೆ ವಹಿಸಿಕೊಂಡಿದ್ದ ಮೇಸ್ತ್ರಿ ಮತ್ತು ಗುತ್ತಿಗೆದಾರ ಕಂಪನಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳದಿರುವುದು ದುರ್ಘಟನೆಗೆ ಕಾರಣ ಎಂದು ಆರೋಪಿಸಲಾಗಿದೆ. ಶಾಸಕರಾದಂತಹ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕರಾದಂತಹ ಲಾಲಾಜಿ ಆರ್ ಮೆಂಡನ್, ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನವೀನ್ ಚಂದ್ರ ಜೆ ಶೆಟ್ಟಿ, ಕಾಪು ಪುರಸಭಾ ಅಧ್ಯಕ್ಷರಾದಂತಹ ಮಾಲಿನಿ ಹಾಗೂ ಉಪಾಧ್ಯಕ್ಷೆ ಎಚ್ ಉಸ್ಮಾನ್, ಮುಖ್ಯಾಧಿಕಾರಿ ರಾಯಪ್ಪ ಭೇಟಿ ನೀಡಿದ್ದಾರೆ. ಎಸ್ಪಿ ಲಕ್ಷ್ಮಣ ಬ ನಿಂಬರಗಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ಕುಮಾರ್ ಚಂದ್ರ, ಕಾಪು ಸಿಐ ಹಾಲಮೂರ್ತಿ ರಾವ್, ಕಾಪು ಎಸ್ಐ ನಿತ್ಯಾನಂದ ಗೌಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೃತರ ಪೈಕಿ ದಾಸಪ್ಪ ದಾವಣಗೆರೆ ಜಿಲ್ಲೆಯವರಾಗಿದ್ರೆ ಮತ್ತೋರ್ವ ಉಮೇಶ್ ಚಿತ್ರದುರ್ಗ ಜಿಲ್ಲೆಯವನಾಗಿದ್ದಾನೆ. ದಾವಣಗೆರೆ ಮೂಲದ ದಾಸಪ್ಪ ಅವರ ಪತ್ನಿ 3 ವರ್ಷಗಳ ಹಿಂದೆ ತೀರಿ ಹೋಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಊರಿನಲ್ಲಿ ಸಂಬಂಧಿಕರ ಜೊತೆಗಿದ್ದು ಶಿಕ್ಷಣ ಪಡಿತಾ ಇದ್ದಾರೆ. ತಾಯಿ ಇಲ್ಲದ ಮಕ್ಕಳಿಗೆ ತಂದೆಯೇ ಆಧಾರವಾಗಿದ್ದು, ಚಿತ್ರದುರ್ಗ ಮೂಲದ ಉಮೇಶ್ಗೆ ಪತ್ನಿ, ಓರ್ವ ಪುತ್ರ ಮತ್ತು 2 ಪುತ್ರಿಯರಿದ್ದು ಅವರು ಕೂಡ ತಮ್ಮ ಊರಿನಲ್ಲಿಯೇ ಇದ್ದಾರೆ. ಉಮೇಶ್ ತನ್ನ ಕುಟುಂಬಕ್ಕೆ ಆಧಾರವಾಗಿದ್ರು. ಮೃತರಿಬ್ಬರು ಕಳೆದ 3 ವರ್ಷಗಳಿಂದ ಉಡುಪಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ರು. ಮೃತ ದಾಸಪ್ಪ ಮತ್ತು ಉಮೇಶ್ ಕಾಮಗಾರಿ ನಡೆಯುತ್ತಿದ್ದ ಪ್ರದೇಶದಲ್ಲಿ ರಸ್ತೆ ಪಕ್ಕ ನಿಲ್ಲಿಸುತ್ತಿದ್ದ ವಾಹನಗಳನ್ನ ತೆರವುಗೊಳಿಸುವಂತೆ ಮತ್ತು ಹೊಂಡದ ಬಳಿ ಯಾರು ನಡೆದಾಡದಂತೆ ಸಾರ್ವಜನಿಕರಿಗೆ ನಿರಂತರವಾಗಿ ಎಚ್ಚರಿಕೆ ನೀಡ್ತಾ ಇದ್ರು. ಅಲ್ಲದೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರಲ್ಲೂ ನಿಧಾನವಾಗಿ ಜಾಗರೂಕತೆಯಿಂದ ವಾಹನ ಚಲಾಯಿಸುವಂತೆ ವಿನಂತಿ ಮಾಡ್ತಾ ಇದ್ರು. ಇತರರನ್ನ ಎಚ್ಚರಿಸುತ್ತಿದ್ದ ಕಾರ್ಮಿಕರೇ ಮಣ್ಣು ಕುಸಿದು ಮೃತಪಟ್ಟಿರುವುದು ವಿಪರ್ಯಾಸವೇ ಸರಿ. ಕಾಪುಪೇಟೆಯ ಕಾರ್ಮಿಕರ 2 ಜೀವಗಳು ಬಲಿಯಾಗಿದೆ. ಇದಕ್ಕೆ ಕಾರಣ ಯಾರು? ನಿಜವಾಗ್ಲೂ ನೇರವಾಗಿ ಗುತ್ತಿಗೆದಾರರೇ ಹೊಣೆ ಅಥವಾ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಸುರಕ್ಷತೆ ಇನ್ನುವರೆಗೆ ಸಿಕ್ಕಿಲ್ವೇ? ಈ ಎಲ್ಲದರ ಬಗ್ಗೆ ನಾವಿವತ್ತು ಚರ್ಚೆನ ಮಾಡ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯ ಕೂಡ ನಮ್ಗೆ ಕೆಳಬಂದಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದು. ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ ಬಾಲಕೃಷ್ಣ ಶೆಟ್ಟಿ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಉಡುಪಿ ಜಿಲ್ಲಾ ಕಟ್ಟಡ ಮತ್ತು ಇತರ ನಿರ್ಮಾಣ ಸಂಘದ ಕಾರ್ಯದರ್ಶಿ ಆಗಿದ್ದಾರೆ. ಸರ್, ನಿನ್ನೆ ಒಂದು ಕಾಪುವಿನಲ್ಲಿ ಘಟನೆ ಒಂದು ನಡೆಯಿತು. ಈ ಒಂದು ಘಟನೆ ಅನ್ನುವಂಥದ್ದು ಇದೇ ಮೊದಲಲ್ಲ, ಹಲವಾರು ಬಾರಿ ಹಲವು ಕಡೆಗಳಲ್ಲಿ ನಡೆದಿದೆ. ಸೊ ಈ ಎಲ್ಲಾ ಘಟನೆಗೆ ಒಂದು ಕಾರಣ ಅಂತ ಇರ್ತದೆ. ಸೊ ಇಂತಹ ಕಾರಣ ಯಾಕೆ ನಡೀತದೆ? ಈ ಜೀವಗಳು ಬಲಿ ಆದ್ರೆ ಇದಕ್ಕೆ ಹೊಣೆ ಯಾರು? ಈಗ ನಾವು ಉಡುಪಿ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಘಟನೆಗಳು ಕಡಿಮೆ ಇದ್ದು ಇಷ್ಟುವರೆಗೆ. ಆದರೆ ಇತರೆ ಜಿಲ್ಲೆಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರಂಥ ಪ್ರದೇಶದಲ್ಲಿ ಕಾಮಗಾರಿ ಚಟುವಟಿಕೆ ಜಾಸ್ತಿ ಇರುವಂಥ ಕಡೆಗಳಲ್ಲಿ ಇಂಥ ಘಟನೆಗಳು ಆಗಾಗ ಸಂಭವಿಸ್ತಾನೆ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣ ಏನಂತೇಳಿ ಹೇಳಿದರೆ, ಆ ಸುರಕ್ಷತಾ ಕ್ರಮ ಯಾವುದಿದೆ ಆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರುವಂಥದ್ದೇ ಮುಖ್ಯ ಕಾರಣ ಇದರಲ್ಲಿ ಕಾಣ್ತದೆ. ಇದಕ್ಕೆ ಆ ಕಾಂಟ್ರಾಕ್ಟ್ದಾರರು ಹೊಣೆ ಆಗಿರ್ತಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಹೊಣೆ ಆಗಿರ್ತಾರೆ. ಇದ್ರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು ಮತ್ತು ಅಧಿಕಾರಿಗಳು ಕೂಡ ಅದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ತಗೊಂಡ್ರೆ
ಆವಾಗ ಬೇರೆಯವರು ಜಾಗೃತರಾಗ್ತಾರೆ ಅಂತೇಳಿ ಹೇಳುವಂಥದ್ದು ನಮ್ಮದು ಅಭಿಮತ. ಮತ್ತು ನಾನು ಇವತ್ತು ಬೆಳಿಗ್ಗೆ ನಿನ್ನೆ ಹೋಗ್ಲಿಕ್ಕಾಗಲಿಲ್ಲ, ಇವತ್ತು ಬೆಳಿಗ್ಗೆ ನನಗೆ ಅಲ್ಲಿ ಹೋದೆ. ನಾನು ಅಲ್ಲಿ ಹೋಗಿ ನೋಡಿದರೆ ಆ 2 ಕಡೆಯಲ್ಲಿ ಮಣ್ಣು ಹಾಕಿರುವಂಥದ್ದು, ಆ ಮಣ್ಣು ಅಷ್ಟು ದೊಡ್ಡ ರಾಶಿ ಹಾಕಿರುವಂಥದ್ದು ಸರಿಯಲ್ಲ. ಅದನ್ನು ಅಲ್ಲಿಗೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಇನ್ನೊಂದು ಪಕ್ಕದಲ್ಲಿ ಅಂಗಡಿಗಳಿದ್ದಾವೆ, ಅಲ್ಲಿ ಹಾಕ್ಲಿಕ್ಕಾಗಲ್ಲ. ಈಚೆ ಕಡೆ ರಸ್ತೆ ಇದೆ, ಬಸ್ಸುಗಳು ಚಲಿಸಬೇಕು. ಸೊ ಅಂಥದ್ರಲ್ಲಿ ಆ ಮಣ್ಣನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಕಾಂಟ್ರಾಕ್ಟ್ದಾರರು ಏನು ಮಾಡ್ತಾರೆ, ಅದನ್ನು ಶಿಫ್ಟ್ ಮಾಡಲಿಕ್ಕೆ ಒಂದಿಷ್ಟು ಖರ್ಚಾಗ್ತದೆ ಅಂತೇಳಿ ಅಲ್ಲೇ ರಾಶಿ ಹಾಕ್ತಾರೆ. ಆ ರಾಶಿ ಹಾಕಿರೋದ್ರಿಂದಾಗಿ ಒಂದು ಕಡೆ ಬಸ್ಸು ಚಲಿಸುವಾಗ ಅದು ಅವ್ರ ಮೇಲೆ ಕುಸಿದಿದೆ. ಇಲ್ಲಿ ಸತ್ತಿರೋದು ಏನಂತೇಳಿ ಹೇಳಿದರೆ ಅಮಾಯಕರಾದ ಕಾರ್ಮಿಕರು ಇಲ್ಲಿ ಸಾಯ್ತಾರೆ ಅಂತೇಳಿ ಹೇಳುವಂಥದ್ದು ಕಾಣ್ತೀವಿ. ಅದು ಒಬ್ಬ ಅವರು ದಾಸಪ್ಪ ಅಂತೇಳಿ ಇರಬೇಕು, ಬಹುಶಃ ಅವ್ರಿಗೆ ಹೆಂಡತಿ ತಿಳ್ಕೊಂಡಿದ್ದಾರೆ, 2 ಹೆಣ್ಮಕ್ಳು ಮಾತ್ರ ಇರುವಂಥದ್ದು. ಮುಂದೆ ಅವರ ಜೀವನ ಎಷ್ಟು ಕಷ್ಟ ಇದೆ ಅಂಥ ಪರಿಸ್ಥಿತಿ ಇದೆ. ನಿಜವಾಗ್ಲೂ ಇವತ್ತು ಕಾರ್ಮಿಕರು ಭಾರಿ ಕಷ್ಟದ ಪರಿಸ್ಥಿತಿ. ಅದರಲ್ಲೂ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ, ಈಗ 100ಕ್ಕೆ 93% ಅಸಂಘಟಿತ ಕಾರ್ಮಿಕರೇ ಇರೋದು. ಅವರ ಪರಿಸ್ಥಿತಿ ಭಾರಿ ಹೀನಾಯವಾಗಿದೆ ಅಂತೇಳಿ ಹೇಳುವಂಥದ್ದನ್ನು ನಾವು ಎಲ್ಲ ಕಡೆನೂ ಕಾಣ್ತಾ ಇದ್ದೀವಿ. ಇನ್ನು ಉದಾಹರಣೆಗೆ ಈ ಪೌರ ಕಾರ್ಮಿಕರು ಆ ಗುಂಡಿಯಲ್ಲಿ ಇಳಿತಾರೆ, ಮೆಷಿನ್ಗಳಿರ್ತವೆ, ಮೆಷಿನನ್ನು ಬಳಕೆ ಮಾಡೋದಿಲ್ಲ, ಗುಂಡಿಯಲ್ಲಿ ಇವ್ರನ್ನ ಇಳಿಸ್ತಾರೆ. ಎಷ್ಟೋ ಕಡೆ ಅವರನ್ನು ಸಾಯುವಂಥದ್ದನ್ನು ಕಾಣ್ತಾ ಇದ್ದೀವಿ. ಅದರಿಂದ ಈ ಬಡ ಜನರಿಗೆ, ಕಾರ್ಮಿಕರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟದಿದೆ. ಅದರಲ್ಲೂ ವಿಶೇಷವಾಗಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಯಾರಿದ್ದಾರೆ ಅವರು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರೋದ್ರಿಂದಾಗಿ ಈ ತೊಂದರೆಗಳು ಆಗ್ತಾ ಇದೆ ಅಂತೇಳಿ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲ. ಮೊದಲನೇದಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಭದ್ರತೆಗಳಿಲ್ಲದ್ರೂ ಕೂಡ ಇವರ ಜೀವಕ್ಕೆ ಯಾರು ಹೊಣೆ ತಗೊಳ್ಳಿಕ್ಕೆ ತಯಾರಿಲ್ಲ. ಗುತ್ತಿಗೆದಾರರು ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನೇ ಹಾಕುವಂತಹದ್ದು ಈಗ ಮುಂದುವರಿತಾ ಇದೆ. ಸೊ ಇಂತಹದೆಲ್ಲ ನಡೆದ್ರೂ ಕೂಡ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತಿರ್ಲಿಲ್ವಾ, ಅಥವಾ ಬಹುಶಃ ಮಾನವೀಯತೆ ನೆಲೆಯಲ್ಲಿ ನೋಡೋದಾದ್ರೆ 2 ಸಜೀವ ಜೀವಗಳು ಒಂದೇ ರೀತಿಯ ಒಂದು ಹೊಂಡದಲ್ಲಿ ಬಿದ್ದು ಮೃತಪಟ್ಟಿರುವಂತದ್ದು. ಸೊ ಇಂತಹ ನೆಲಗಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದು ಮುಂದುವರಿತಾನೆ ಇದೆ. ಬಹುಶಃ ಅದು ನಮ್ಮ ಕರಾವಳಿ ಭಾಗ ಅಂತ ಅಲ್ಲ, ಎಲ್ಲಾ ಕಡೆಗಳಲ್ಲೂ ಬೆಂಗಳೂರಿನಲ್ಲಿ ಮೊನ್ನೆ ಈಚೆ ಕಟ್ಟಡವೊಂದು ಬಿದ್ದು ಮೃತಪಟ್ಟಿರುವಂತಹದ್ದಾಗಿರ್ಬೋದು. ಇನ್ನು ಒತ್ತಿನೆಣ್ಣೆ ಗುಡ್ಡ ಅನ್ನುವಂಥದ್ದು ಬಹಳಷ್ಟು ಸತಿ ಕುಸಿದಿದೆ. ಸೊ ಇಂತಹದೆಲ್ಲ ಅನಾಹುತಗಳು ಪದೇ ಪದೇ ನಡೆದ್ರೂ ಕೂಡ ಬೇಜವಾಬ್ದಾರಿತನ ವರ್ತಿಸ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನು? ಅಲ್ಲ, ಅದಕ್ಕೆ ನಾನು ಹೇಳಿದ್ದಲ್ಲ, ಅಧಿಕಾರಿಗಳು ಅವರ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೇ ಇರೋದ್ರಿಂದ ಸುರಕ್ಷತಾ ಕ್ರಮಗಳನ್ನು ತಗೊಳ್ಬೇಕು. ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಬೇಕು, ವಿಸಿಟ್ ಮಾಡಿ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದಾರಾ ಇಲ್ವೋ ಅಂತೇಳಿ ನೋಡಬೇಕು. ಅದನ್ನು ಮಾಡದೇ ಇದ್ದಾಗ ಅವರಿಗೆ ಎಚ್ಚರಿಸಬೇಕು. ಆದರೆ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಅವರು ಶಾಮೀಲಾಗಿರ್ತಾರೆ, ಅಥವಾ ಅವ್ರ ವಿರುದ್ಧ ಮಾತಾಡಲಿಕ್ಕೆ ಇವ್ರು ಹೋಗೋದಿಲ್ಲ, ಅಥವಾ ಅವ್ರ ಕರ್ತವ್ಯವನ್ನು ಅವ್ರು ನಿರ್ವಹಿಸೋದಿಲ್ಲ. ಇದು ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಕಾರ್ಮಿಕರಾದವರು ಸಹ ಅವರು ಇಂಥದ್ದು ಸರಿ ಇಲ್ಲ ಅಂತೇಳಿ ಹೇಳಬೇಕು. ಇಲ್ಲ, ನಿಮ್ಮ ಪ್ಯಾಕೇಜ್ನಲ್ಲಿ ನೋಡಾಗ ಅವರು ಅದನ್ನು ಎಚ್ಚರಿಸಿದ್ದಾರೆ ಅಂತೇಳಿ ಹೇಳೋದು ಕೂಡ ಬರ್ತಾ ಇದೆ. ಆದರೆ ಎಚ್ಚರಿಸಿದ್ರು ಕೂಡ ಅದನ್ನು ಗಮನ ಹರಿಸಲಿಲ್ಲ ಅಂತೇಳಿ ಹೇಳುವಂಥದ್ದು ಇಲ್ಲಿ ಕಾಣ್ತಿದೆ. ಹಾಗಾದರೆ ಇಲ್ಲಿ ದೋಷ ಯಾರದು? ಇಲ್ಲಿ ನ್ಯಾಚುರಲ್ ಆಗಿ ಗುತ್ತಿಗೆದಾರದೇ ಇರ್ತಾರೆ, ಅಥವಾ ಅವರನ್ನು ಎಚ್ಚರಿಸದೇ ಇರುವಂಥ ಅಧಿಕಾರಿಗಳ ವರ್ಗದವರೇ ಇರ್ತಾರೆ. ಆ ಸಂಬಂಧಪಟ್ಟ ನಗರಸಭೆ, ಪುರಸಭೆ ಯಾವುದಿದೆ ಅದು ಕೂಡ ಇರ್ತದೆ. ಸೊ ಅದರಿಂದ ಈ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರೋದ್ರಿಂದಾಗಿ ಈ ಎಲ್ಲ ಘಟನೆಗಳು ನಡೀತಾ ಇದೆ ಅಂತೇಳಿ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಅದಕ್ಕೆ ಅಧಿಕಾರಿಗಳೇ ಮತ್ತು ಗುತ್ತಿಗೆದಾರರೇ ಇದಕ್ಕೆ ಪ್ರಮುಖವಾದ ಹೊಣೆ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಪುರಸಭೆ ನೇರವಾಗಿ ಮೈ ಜಾರಿಸ್ಕೊಳ್ತಾ ಇರುವಂಥದ್ದು ನೋಡ್ಬೋದು. ಈ ಬಗ್ಗೆ ಒಂದು ಕರೆ ಇದೆ. ಕರೆ ಕಟ್ಟಾಗಿದೆ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಕೆಳಬಂದಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ಪುರಸಭೆ ಈ ಒಂದು ಇಡೀ ಸಿಚುವೇಶನ್, ಈ ಒಂದು ಘಟನೆಗೆ ಮೈ ಜಾರಿಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಇದಕ್ಕೆ ಪುರಸಭೆ ಅನ್ನುವಂಥದ್ದು ಕಾರಣ ಅಲ್ಲ, ಪುರಸಭೆಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಯಾರು ಅದನ್ನ ಸಂಬಂಧ ಇಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೇಳಬಾರ್ದು. ಯಾಕಂದ್ರೆ ಅವರೇ ಕಾಮಗಾರಿಯನ್ನು ಕೊಟ್ಟಿರುವಂಥದ್ದು. ಅವರೇ ಕಾಮಗಾರಿಯನ್ನು ಕೊಟ್ಟಿರುವಾಗ ಅವ್ರಿಗೆ ಖಂಡಿತ ಅದಕ್ಕೆ ಸಂಬಂಧ ಇರ್ತದೆ. ಅವರಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಅದನ್ನೆಲ್ಲ ಸರಿ ವ್ಯವಸ್ಥಿತವಾಗಿ ಇದೆಯಾ ಇಲ್ವೋ ಅಂತೇಳಿ ನೋಡಬೇಕು. ಒಂದು ಅನಾಹುತ ಆದ ನಂತರ ಅದನ್ನು ಮೈ ಕೊಟ್ಟರೆ ಇನ್ನು ಹಾಗಾದ್ರೆ ರಕ್ಷಣೆಗೆ ಬರುವವರು ಯಾರು? ಸೊ ಅದು ಸರಿಯಲ್ಲ. ಕರೆ ಇದೆ. ಹಲೋ ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ. ನೋಡಿ ಮೇಡಮ್, ಈ ದಿನ ಕನ್ಸ್ಟ್ರಕ್ಷನ್ ಕಂಪನಿಗಳಾಗ್ಲಿ, ಯಾವುದೇ ಗುತ್ತಿಗಾರ ಕಂಪನಿಗಳಾಗ್ಲಿ, ಅವರು ಮಾಸಿಕ ಲೆಕ್ಕದಲ್ಲಿ ಸಂಬಳವನ್ನು ಕೊಟ್ಟು ಅವರಿಗೆ PF ಆಗ್ಲಿ, ಅವರಿಗೆ ಯಾವ ಭದ್ರತೆಯನ್ನು ಕೊಟ್ಟಾಗ್ಲಿ ಒಂದೇ ಒಂದು ಕಂಪನಿ ಜನ ಇಡುದಿಲ್ಲ.
ಇದು ಏನಾಗಿದೆ, ಬೆಳಿಗ್ಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ, 5 ಗಂಟೆಯವರೆಗೆ ಏನು ಅಪಘಾತ ಏನು ಸಂಭವಿಸಿದ್ರೆ ಅವನ ಕೈಗೆ 500 ರೂಪಾಯಿ ಕೊಟ್ಟು ಬಿಟ್ಟು ಬಿಡ್ತಾರೆ. ಯಾವುದೇ ಒಂದು ಭದ್ರತೆ ಆಗ್ಲಿ ಏನೂ ಇಲ್ಲ. ಬದುಕಿದ್ರೆ ಬದುಕಿದ್ದ, ದೇವರ ಪುಣ್ಯ, ಅವನ ಮನೆಯವರ ಭಾಗ್ಯ. ಇದಕ್ಕೋಸ್ಕರ ಯಾವುದೇ ಕನ್ಸ್ಟ್ರಕ್ಷನ್ ಕಂಪನಿಗಳಾಗ್ಲಿ ಅವರಿಗೆ ಬೇಕಾದ 50% ಜನರಾದ್ರೂ ಅವರು ನೇಮಿಸಿ ಮಾಸಿಕ ಸಂಬಳವನ್ನು ನೀಡಿ ಅವರಿಗೆ ಬೇಕಾದ ಭದ್ರತೆಗಳನ್ನು ನೀಡಿ, ಯಾವುದೇ ಗುತ್ತಿಗೆದಾರರಿಗೆ ಗುತ್ತಿಗೆಯನ್ನು ಕೊಡುವಾಗ ಅವರಲ್ಲಿ ಎಷ್ಟು ಜನರಿದ್ದಾರೆ, ಅವರು ಯಾವ ಗ್ರೇಡ್ಗೆ ಸೇರಿದವರು, ಅವರಲ್ಲಿ ಯಾವ ಭದ್ರತೆ ಇದೆ ಎಂಬ ಮಾತೇ ಇಲ್ಲಿ ನಮ್ಮಲ್ಲಿ ಇಲ್ಲ. ಬರೇ ಇವರು ಅವರ ಪರಿಚಯದವರು, ಇವರ ಪರಿಚಯದವರು ಇವರಿಗೆ ಕೊಡಿ ಅಂತೇಳಿ ಕೊಡ್ತಾರೆ ವಿನಃ ಇದು ಎಲ್ಲಿವರೆಗೆ ತಪ್ಪುದಿಲ್ಲ ಅಲ್ಲಿವರೆಗೆ ಬೆಂಗಳೂರಾಗ್ಲಿ, ಮಂಗಳೂರಾಗ್ಲಿ, ಡೆಲ್ಲಿ ಆಗ್ಲಿ ಇಂತ ಒಂದು ಘಟನೆಗಳು ನಡೆದಾಗ ಕೂಗ್ತಾರೆ. ನೀವು ಕೂಡ ಒಂದು ಹೇಳ್ತೀರಿ, ಎಲ್ರು ಅಯ್ಯೋ ಆಯ್ತಲ್ಲ ಅಂತ ಹೇಳ್ತಾರೆ, ಮಂತ್ರಿಗಳು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ಎಲ್ರು ಹೇಳ್ತಾರೆ. ನಾಳೆ ಎಲ್ರೂ ಸ್ವಾಭಾವಿಕ. ನಮ್ಮ ದೇಶದ ಜನರಲ್ಲಿ ಮರು ಎಂಬುದುಂಟಲ್ವಾ, ಅದು ದೇವರ ಆಶೀರ್ವಾದವಾಗಿ ಬಿಟ್ಟಿದೆ, ಮರ್ತೇ ಬಿಡ್ತಾರೆ. ಇದನ್ನು ನಡೆಯದಂತೆ ಮೊದಲು ಎಚ್ಚೆತ್ತುಕೊಳ್ಳಿ. ಯಾವುದು ಗುತ್ತಿಗೆ ಕೊಡುವಾಗ ಅವರಲ್ಲಿ ಯಾವ ಯಾವ ಭದ್ರತೆಗಳಿವೆ, ಅವರ ಹತ್ರ ಎಷ್ಟು ಜನ ಇದೆ, ಯಾವ ಕ್ಲಾಸಿನಲ್ಲಿ ಯಾವ ಕೆಲಸ ಮಾಡಬಹುದು ಅದರಿಗೆ ಟೆಂಡರ್ ಕರೀರಿ. ಏನಿಲ್ಲ, ಆ MLA ಪರಿಚಯದವ, ಜೀಪ ಅಧ್ಯಕ್ಷರ ಭಾರತೀಯದ ಅಂತೇಳಿ ಕೊಟ್ರೆ ಇದು ಸಂಭವಿಸುವುದು 100% ಗ್ಯಾರಂಟಿ. ಧನ್ಯವಾದಗಳು ಪೀರ್ ಮೊಹಮ್ಮದ್ ಅವರೇ ಕರೆ ಮಾಡಿ ಮಾತನಾಡಿದಕ್ಕೆ. ಈ ಬಾರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇವ್ರು ಹೇಳಿದ್ರು. ಏನಂದ್ರೆ ಇವತ್ತು ಯಾವ ಗುತ್ತಿಗೆದಾರರ ಹತ್ರನು ಕಾಯಂ ಕೆಲಸಗಾರ ಅಂತೇಳಿ ಇಲ್ವೇ ಇಲ್ಲ. ಕಾಯಂ ಕೆಲಸಗಾರ ಇದ್ರೆ ಅವ್ರು ಹೇಳ್ದಂಗೆ ಪ್ರಾವಿಡೆಂಟ್ ಫಂಡ್ ಕೊಡಬೇಕು, ಪೆನ್ಷನ್ ಕೊಡಬೇಕು, ESI ಕೊಡಬೇಕು ಅಂತೇಳಿ ಎಲ್ಲ ಇರ್ತದೆ. ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಎಲ್ಲಿಯೇ ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ನೋಡ್ತೀವಲ್ಲ, ಸಾವಿರಾರು ಜನ ನಿಂತ್ಕೊಂಡಿರ್ತಾರೆ, ಅವ್ರ ಹತ್ರ ಒಂದಿಷ್ಟು ಜನ ಕರ್ಕೊಂಡು ಬರ್ತಾರೆ, ಅವ್ರಿಗೆ ಕೆಲಸ ಕೊಡ್ತಾರೆ. ಪಾಪ ಅವ್ರಿಗೆ ಕೆಲಸ ಮಾಡೋರಿಗೆ ಏನಂದ್ರೆ ಅವ್ರ ಹಳ್ಳಿಯಲ್ಲಿ ಇವತ್ತಿಗೆ ತಂದಿದ್ದಾರೆ, ಚಿತ್ರದುರ್ಗ ದಾವಣಗೆರೆಯಿಂದ ಬಂದಿದ್ದಾರೆ. ಅವ್ರ ಹಳ್ಳಿಯಲ್ಲಿ ಆದಾಯ ಕಡಿಮೆ ಇರ್ತದೆ, ಇಲ್ಲಿ ಏನೋ ಸ್ವಲ್ಪ ಕೆಲಸ ಸಿಗುತ್ತೆ ಅಂತೇಳಿ ಇಲ್ಲಿ ಬಂದಿರ್ತಾರೆ, ಮನೆ ಮಠ ಅಲ್ಲೇ ಬಿಟ್ಕೊಂಡು ಇಲ್ಲಿ ಏನೋ ಕೆಲಸ ಮಾಡಬೇಕು ಅಂತೇಳಿ ಬಂದಿರ್ತಾರೆ. ಸೊ ಅದರಿಂದ ಅವ್ರಿಗೆ ಏನಂದ್ರೆ ಕೆಲಸ ಸಿಕ್ತು ಅಂತ ಆ ರಕ್ಷಣೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಅವರು ಆಲೋಚನೆ ಮಾಡೋದಿಲ್ಲ. ಈಚೆ ಕಡೆ ಅವ್ರಿಗೆ ಕಾಯಂ ನೌಕರರು ಇಲ್ಲದೆ ಇರೋದ್ರಿಂದಾಗಿ ಸುರಕ್ಷತೆ ಬಗ್ಗೆ ಕಾಂಟ್ರಾಕ್ಟ್ದಾರರು ಕೂಡ ಏನೇ ಕ್ರಮ ತಗೊಳ್ತಾ ಇಲ್ಲ ಅಂತೇಳಿ, ಅದಕ್ಕೆ ಅದನ್ನು ಆ ಕಾಂಟ್ರಾಕ್ಟನ್ನು ಕೊಡುವಾಗಲೇ ಅವರು ಪೀರ್ ಮೊಹಮ್ಮದ್ ಅವರು ಹೇಳಿದಾಗೆ ಅಲ್ಲಿನ ಪುರಸಭೆ ಇರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅವೆಲ್ಲವೂ ಇದೆಯಾ ಇಲ್ಲೋ ಅಂತ ಗಮನಿಸಬೇಕು. ಅದು ಆಗೋದಿಲ್ಲ. ಲೋವೆಸ್ಟ್ ಕೊಟೇಶನ್ ಯಾರು, ಅವ್ರು ಹೇಳ್ದಂಗೆ MLA ಹತ್ರ ಇರೋರು ಯಾರು, ಆ ಮಂತ್ರಿಗಳಿಗೆ ಹತ್ರ ಇರೋರು ಯಾರು, ಅವರನ್ನ ಕೊಡ್ತಾರೆ ಅಷ್ಟೇ ಹೊರತು ಅವರಿಗೆ ಆ ಸುರಕ್ಷತಾ ಕ್ರಮ ಇದೆಯಾ ಇಲ್ವೋ ಅಂತೇಳಿ ಹೇಳುವಂಥದ್ದನ್ನು ಗಮನಿಸೋದಿಲ್ಲ. ಇದು ಬಂದಿರುವಂಥದ್ದು ಪ್ರಾಬ್ಲಮ್. ಸರ್, ಇಲ್ಲಿ ಇನ್ನೊಂದು ವಿಷಯವನ್ನ ನೋಡೋದಾದ್ರೆ ನೇರವಾಗಿ ಒಂದು ಒಬ್ಬರಿಗೆ ಗುತ್ತಿಗೆ ಕೊಟ್ಟಿದ್ರು ಕೂಡ ಅವರು ಒಳ ಗುತ್ತಿಗೆ ಕೊಟ್ಟಿರುವಂತದ್ದು ನೋಡಬಹುದು. ಈ ಕೇಸ್ನಲ್ಲಿ ಹಾಗೆ ಆಗಿದೆ. ಯಾವುದು ದೇವಿ ಕನ್ಸ್ಟ್ರಕ್ಷನ್ ಯಾರಿಗೂ ಕೊಟ್ಟಿದ್ದು, ಅವರು ಇನ್ನೊಬ್ರು ನಾಗರಾಜನ್ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರೆ, ಮೇನ್ ಕನ್ಸ್ಟ್ರಕ್ಟರ್ ಯಾರಿದ್ದಾರೆ ಅವರಿಗಾದ್ರೆ ಸ್ವಲ್ಪ ಆದ್ರೂ ನಾಲೆಜ್ ಇರ್ತದೆ, ಇವರಿಗೆ ಏನು ನಾಲೆಜ್ ಇರೋದಿಲ್ಲ. ಸುಮ್ಮನೆ ಸಬ್ ಕಾಂಟ್ರಾಕ್ಟ್ ಮಾಡಿಕೊಂಡು ಅವರು ಇವತ್ತು ಈ ಅನಾಹುತ ಆಗಿರ್ಬೋದು ಅಂತೇಳಿ ಹೇಳುವಂಥದ್ದು ನಾವು ಗಮನಿಸಬೇಕಾದ ಅಂಶ. ಅದರಿಂದ ಮೇನ್ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರು ಅದನ್ನು ನೋಡಬೇಕು, ಅವರು ಪರಿಶೀಲನೆ ಮಾಡಬೇಕು. ಯಾಕಂದರೆ ಕಾಂಟ್ರಾಕ್ಟ್ ತೊಗೊಂಡಿರೋದು ಅವರು, ಯಾರು ಮೇನ್ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವ್ರು ತೊಗೊಂಡಿದ್ದಾರೆ, ಅವರು ಅದನ್ನು ಪರಿಶೀಲನೆ ಮಾಡಬೇಕು. ಅದು ಯಾಕೆ ಹೀಗಾಯಿತು ಅಂತೇಳಿ ಹೇಳುವಂಥದ್ದು. ಕಾಮಗಾರಿಗಳು ನಡೀತಾ ಇದ್ರೂ ಕೂಡ ಆ ಒಂದು ಪ್ರದೇಶದಲ್ಲಿ ಘನವಾಹನಗಳ ಏನು ಆಗ್ತಾ ಇತ್ತು, ಹೋಗ್ತಾ ಇತ್ತು. ಸೊ ಅದರಿಂದಾಗಿ ಭೂಮಿ ಅನ್ನುವಂಥದ್ದು ಕಂಪನಗೊಂಡು ಈ ರೀತಿಯಾಗಿ ಸಂಭವಿಸುವಂತ ಘಟನೆ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಅದೇ ನಾ ಈಗಾಗಲೇ ಹೇಳಿದಾಗೆ ಅಲ್ಲಿ ಆ ಮಣ್ಣುಗಳನ್ನ ನೋಡಿದ್ದೇನೆ, ಅದು ಲೂಸ್ ಮಣ್ಣು ರಾಶಿ ಹಾಕಿದ್ದಾರೆ, ತುಂಬ ಎತ್ತರಕ್ಕೆ ಇದೆ ಅದು. ಸೊ ನ್ಯಾಚುರಲ್ ಆಗಿ ಅಲ್ಲಿ ಗಾಡಿಗಳು ಎಲ್ಲ ಬಸ್ಸು ತುಂಬ ಜನ ಇರ್ತಾರೆ ಅಂಥದ್ದು ಹೋಗುವಾಗ ಅದು ಕಂಪನ ಆಗುವಂಥದ್ದು ಸ್ವಾಭಾವಿಕ. ಅದನ್ನು ತಪ್ಪಿಸಬೇಕಾಗಿತ್ತು, ಅಥವಾ ಆ ಪ್ರದೇಶದಲ್ಲಿ ವಾಹನಗಳೇ ಚಲಿಸದೇ ಇದ್ದಾಗ ಮಾಡಬೇಕಾಗಿತ್ತು. ಅದನ್ನು ಯಾವುದೂ ಕ್ರಮನ ಇಲ್ಲಿ ತಗೊಂಡಿಲ್ಲ ಅಂತೇಳಿ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಇನ್ನೂ ಒಂದು ಪ್ರಾಬ್ಲಮಲ್ಲಿ ಆಗಿರೋವಂಥದ್ದು ನಾನು ಗಮನಿಸಿದ್ದೀನಿ. ಏನಂದರೆ ಈ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಸತ್ತದ್ದು ನಿಜವಾಗ್ಲೂ ಖೇದಕರ. ಆದರೆ ಕೆಲವೊಂದು ಪರಿಹಾರಗಳಿದ್ದಾವೆ. ಯಾವುದು ಕಲ್ಯಾಣ ಮಂಡಳಿಯಿಂದ ಕೆಲವು ಪರಿಹಾರಗಳು ಸಿಗ್ತವೆ. ಆ ಕಲ್ಯಾಣ ಮಂಡಳಿಗೆ ಸದಸ್ಯರಾದರೆ ಆ ತೀರ್ಕೊಂಡಾಗ 5 ಲಕ್ಷ ರೂಪಾಯಿ ಪರಿಹಾರ ಅವರಿಗೆ ಸಿಗ್ತಾಯಿತ್ತು. ಆದರೆ ಇಲ್ಲಿ ದುರಂತ ಅಂತೇಳಿ ಹೇಳಿದರೆ ಅವರಿಬ್ಬರು ಕೂಡ ಆ ಕಲ್ಯಾಣ ಮಂಡಳಿಯ ಸದಸ್ಯರಾಗಲಿಲ್ಲ. ಆ ಸದಸ್ಯರು ಆಗದೇ ಇರೋದ್ರಿಂದಾಗಿ ಆ ಹಣ ಅವರಿಗೆ ಸಿಗೋದಿಲ್ಲ. ಒಂದು ಕರೆ ಇದೆ ಸರ್. ಹಲೋ, ಎಸ್ ನಮಸ್ತೆ ಸರ್, ತಮ್ಮ ಹೆಸರು?
ಉದಯ್ ಕುಮಾರ್ ಅಂತ ಸಿದ್ದಾಪುರ. ಎಸ್ ಸರ್, ಹೇಳಿ ಸರ್. ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಎರಡು ಕಾರ್ಮಿಕರಿಗೆ ಬೇಕಾದಷ್ಟು ಇನ್ಸೂರೆನ್ಸ್ ಗಳನ್ನೆಲ್ಲ ಮಾಡ್ತಾ ಇದೆ. ಆದ್ರೆ ಅವ್ರನ್ನ ಬೆನಿಫಿಟ್ ತಗೊಳ್ತಾ ಇಲ್ಲ ಕಾರ್ಮಿಕರು. ಕಾರ್ಮಿಕರ ಯೂನಿಯನ್ಸ್ ಎಲ್ಲ ಮಾಡಿ ಸರಿಯಾಗಿ ಮಾಡಿದ್ರೆ ವರ್ಕ್ ಮಾಡಿದ್ರೆ ಸರಿ ಆಗತ್ತೆ. ಇವರು ಬಿಟ್ಟು ಹೋಗ್ತಾರೆ. ಬಿಜಾಪುರ ಗುಲ್ಬರ್ಗಾ ಸೈಡ್ ನವರೆಲ್ಲ ಸಂಬಳ ಜಾಸ್ತಿ ಸಿಗುತ್ತೆ ಒಂದೊಂದ್ ಸೈಡ್ಗೆಲ್ಲ ಹೋಗ್ತಾ ಇರ್ತಾರೆ. ಅದು ಅವ್ರು ಮಾಡುವಂತ ತಪ್ಪದು. ಮತ್ತಂದ್ರೆ ಯುನೈಟೆಡ್ ಇನ್ಸೂರೆನ್ಸ್ ಕಂಪನಿ ಒಂದು 375 ರೂಪಾಯಿ ಕೊಟ್ರೆ ಒಂದು 10 ಲಕ್ಷವರೆಗೆ ಇಂಥ ಟೈಮಿಗೆ ಪರಿಹಾರಕ್ಕೆ ಆಕ್ಸಿಡೆಂಟಲ್ ಬೆನಿಫಿಟ್ ಕೊಡುತ್ತೆ. ಸರ್ಕಾರ ಕೊಡುತ್ತೆ ಸರ್. ಅದ್ರ ಈಗ ಯೂಸ್ ಮಾಡ್ಕೊಂತ ಇಲ್ಲ ಜನ. ಕಾರ್ಮಿಕರ ಕಾಂಟ್ರಾಕ್ಟರ್ಗೆ ನೀವು ಬೈದಕ್ಕಿಂತ ಈ ಪವರ್ ಪ್ರಾಜೆಕ್ಟ್ ಅಲ್ಲಿ ಆಗುವಾಗ ಇಂಥನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಜನ ಸಿಕ್ಕಲ್ಲ. ವರ್ಕರ್ಸ್ ಅಂದ್ರೆ ಹಾರ್ಡ್ ವರ್ಕಿಗಲ್ಲ. ಅಂದ್ರೆ ಹೊರಗಡೆ ಅವ್ರು ಬರ್ಬೇಕು ಬಿಟ್ರೆ ಅಲ್ಲಿನವರೇ ಕಂಡ್ರೆ ಕಂಪನಿಗೆ ಸ್ಟ್ರೈಕ್ ಆದ್ರೆ ಗಲಾಟೆ ಆಗುತ್ತೆ, ಕೊಲೆ ಆಗುತ್ತೆ ಅಂತೇಳಿ ಎಲ್ಲ ಇದು ಅಂದ್ರೆ ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ಮಧ್ಯ ಜನ ಸತ್ತೋಗ್ತಾರೆ, ಹೋಗ್ಬೋದು ಆಕ್ಸಿಡೆಂಟ್ ಅಲ್ಲಿ. ಆ ಟೈಮ್ ಬಂದು ಮುಂದಿನವ್ರನ್ನು ಜನ ಬರಲ್ಲ. ಅದಕ್ಕೋಸ್ಕರ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಮಾಡ್ತಾ ಇದೆ ಅದಕ್ಕೆ ಸೆಕ್ಯೂರಿಟಿಗೋಸ್ಕರ. ಸರ್, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕಾರ್ಮಿಕರಿಗೆ ಒಂದ್ ನಿಮಿಷ ಸರ್, ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಯಾವ ರೀತಿ ಸುರಕ್ಷತೆ ಕೊಟ್ಟಿದೆ ಅನ್ನುವುದಕ್ಕಿಂತ ಮುಖ್ಯ ವಿಚಾರ ಕಾರ್ಮಿಕರಿಗೆ ಅಲ್ಲಿ ಸುರಕ್ಷತೆ ಅನ್ನುವಂತ ಇರಲಿಲ್ಲ, ಯಾವುದೇ ರೀತಿಯ ಭದ್ರತೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಘನವಾಹನಗಳ ಪ್ರವೇಶ ಆಗ್ತಾ ಇತ್ತು. ಸೊ ಅದರಿಂದಾಗಿ ಮಣ್ಣು ಕುಸಿತಗೊಂಡಿದೆ. ಸೊ ಎರಡು ಜೀವಗಳು ಸಜೀವ ಆಗಿ ಮಣ್ಣಿನಲ್ಲಿ ಕುಸಿದು ಬಿದ್ದಿರುವಂತಹದ್ದು, ಅಲ್ಲೇ ಏನು ಸ್ಥಳದಲ್ಲೇ ಅವರು ಸಾವನ್ನಪ್ಪಿರುವಂತಹ ಘಟನೆಗಳು. ಸೊ ಯಾವುದು ಸತ್ತ ಮೇಲೆ ಯಾವ ರೀತಿ ಪರಿಹಾರ ಕೊಡ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಸಾಯುವ ಮುಂಚೆ ಅಲ್ಲಿ ಹೋಗಿ ಮಾಡುವ ಕೆಲಸಕ್ಕೆ ಯಾವ ರೀತಿ ಭದ್ರತೆ ಇದೆ ಅದನ್ನ ನಾವು ಆಲೋಚಿಸಬೇಕಾಗಿದೆ. ಅದು ಹೌದು 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 ಅದು ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸರ್ಕಾರ ಅದು ಸರಿ ನೋಡ್ಕೊಳ್ಬೇಕಾಗತ್ತೆ. ಇದರಾಗತ್ತೆ ಅದು ಮಾಡ್ಕೊಳ್ಬೇಕು. ಅದು ಮಾಡ್ಕೊಳ್ಬೇಕಾಗತ್ತೆ. ಅದೇ ಕಾರ್ಮಿಕ ಸೆಕ್ಯೂರಿಟಿ ಇದೆ ಎಲ್ಲ ಕಡೆ. ಯೂಸ್ ಮಾಡೋದು ಕೆಲಸಕ್ಕೆ ಹೋಗಿ ನೋಡ್ಕೊಂಡಿರ್ಬೇಕಾಗತ್ತೆ. ಅದು ಕಷ್ಟ. ಅದು ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಭದ್ರತೆಗಳು ಅನ್ನುವಂಥದ್ದು ಇಲ್ಲ. ನನ್ನ ಗಮನಕ್ಕೆ ಬಂದಾಗೆ ಬಹುಶಃ ಕೆಲವೊಂದು ಕಡೆ ಇರಬಹುದು, ಆದ್ರೆ ಅದು ಆ ಬಗ್ಗೆ ಅಷ್ಟರ ಮಟ್ಟಿಗೆ ತಿಳಿದುಕೊಳ್ಳುವಷ್ಟು ನಾಲೆಜ್ ಆಗಲಿ ಅವರಿಗೆ ವಿದ್ಯಾಭ್ಯಾಸಗಳ ಕೊರತೆ ಕೂಡ ಅಲ್ಲಿದೆ. ಅದು ಇಂಪಾರ್ಟೆಂಟ್. ಇವನ್ ಬಂಗಾಳ ಕಲ್ಕತ್ತಾದಲ್ಲಿ ಇಂಥದೆಲ್ಲ ಸೆಕ್ಯೂರಿಟಿ ಮಸ್ಟ್ ಅಂಡ್ ಶುಡ್ ಇದೆ. ನಮ್ಮಲ್ಲಿ ಸ್ವಲ್ಪ ಬೇರೆ ಅಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಇಲ್ಲಿಗೂ ಸ್ವಲ್ಪ ಇದು ಬೇರೆ ಕಡೆ. ಕಲ್ಕತ್ತಾದಲ್ಲಿ ಮ್ಯಾಕ್ಸಿಮಮ್ ಇದೆ ಕಾರ್ಮಿಕರಿಗೆ. ಕಮ್ಯುನಿಸ್ಟ್ ಮಾರ್ಕೆಟ್ ಇರೋ ಪ್ಲೇಸ್ ಅಲ್ಲಿ ಎಲ್ಲ ಕಡೆ ಸೆಕ್ಯೂರಿಟಿ ಇದೆ. ಧನ್ಯವಾದಗಳು ಸರ್ ಉದಯ್ ಕುಮಾರ್ ಅವರೇ. ಉದಯ್ ಕುಮಾರ್ ಅವರು ಹೇಳಿದಾಗೆ, ತಾವು ಕೂಡ ಹೇಳಿದಾಗೆ ಕಾರ್ಮಿಕರ ಇದ್ರ ಬಗ್ಗೆ ತಿಳುವಳಿಕೆನೂ ಕೂಡ ಕಡಿಮೆ ಇದೆ. ಸೊ ಅವ್ರು ಹೇಳಿದರು ಬಂಗಾಳದಲ್ಲಿ ಅಲ್ಲಿ ಅಂದರೆ ಕಾರ್ಮಿಕರಿಗೆ ಎಲ್ಲೆಲ್ಲಿ ತಿಳುವಳಿಕೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಅವರು ಇದನ್ನ ಮಾಡ್ತಾರೆ. ಮತ್ತು ಕಂಟ್ರಾಕ್ಟ್ದಾರರು ಕೂಡ ದೊಡ್ಡ ದೊಡ್ಡ ಕಂಟ್ರಾಕ್ಟ್ದಾರರಾದರೆ ಅವರಿಗೆ ಕೆಲವು ಇದೆಲ್ಲ ನಾಲೆಜ್ಗಳು ಕೂಡ ಇರ್ತವೆ. ಆ ಸಾಮಾನ್ಯ ಯಾರೊಬ್ಬರು ಉಪ ಕಂಟ್ರಾಕ್ಟ್ದಾರರಾದಾಗ ಅವ್ರಿಗೆ ಯಾವುದೇ ನಾಲೆಜ್ಗಳು ಇರೋದಿಲ್ಲ. ಸುಮ್ಮನೆ ಕೆಲಸ ಮಾಡಬೇಕು ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಮಾತ್ರ ಮಾಡ್ತಾರೆ. ಆದ್ದರಿಂದ ಈ ಅನಾಹುತಗಳು ಜಾಸ್ತಿಯಾಗಿ ಸಂಭವಿಸ್ತದೆ ಅಂತೇಳಿ ಹೇಳುವಂಥದ್ದು. ಮತ್ತು ಆ ಇನ್ಶೂರೆನ್ಸು ಅದು ಇದೆಲ್ಲ ಈಗ ಇದನ್ನೇ ಮಾಡಬೇಕು ಅಂತೇಳಿ ಗೊತ್ತಿಲ್ಲ, ಅಂಥದ್ರಲ್ಲಿ ಇನ್ಶೂರೆನ್ಸ್ ಮಾಡಬೇಕು ಅನ್ನುವಂಥ ಕಾಳಜಿಗೆ ಅವ್ರು ಹೋಗೋದಿಲ್ಲ ಕಾರ್ಮಿಕರು. ತುಂಬ ಜನ ಅದು ಕೇವಲ ಅದಕ್ಕೆ ಏನು ಹೇಳಬೇಕು ಅಂತೇಳಿ ನಮಗೂ ಅರ್ಥ ಆಗಿದೆ. ನಾನು ಯಾಕಂದರೆ ಕಟ್ಟಡ ಕಾರ್ಮಿಕರ ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಎಷ್ಟೋ ಜನರಿಗೆ ನಾವು ಹೇಳ್ತಾ ಇರ್ತೀವಿ ಇದನ್ನು ಮಾಡಿ ಮಾಡಿ ಅಂತೇಳಿ ಹೇಳಿ, ಆದರೂ ಕೂಡ ಕೆಲವರು ಮಾಡೋದಿಲ್ಲ. ಸೊ ಅವರ ಒಂದು ನಿರುತ್ಸಾಹ ಅಥವಾ ನಾಳೆ ನೋಡೋಣ ಮಾಡೋಣ ಅಂತೇಳಿ ಹೇಳುವಂಥ ಈ ಭಾವನೆಗಳು, ಅದರಿಂದಾಗಿ ಇಂಥ ಇದು ಪರಿಹಾರ ಸಿಗದೇ ಇರುವಂಥದ್ದು ಇರ್ತದೆ. ಆದರೆ ಸಾವಿಗೆ ಪರಿಹಾರ ಕೊನೆ ಅಲ್ಲ ಅದು. ಸೊ ಅದರಿಂದ ಸಾವು ಆಗಬಾರ್ದು. ಸಾವು ಆಗದೇ ಇದ್ದಾಗೆ ನಾವು ಮುನ್ನೆಚ್ಚರಿಕೆ ತಗೊಳ್ಳಿಕ್ಕೆ ಏನು ಮಾಡಬೇಕು ಆ ಕೆಲಸನ ನಾವು ಮಾಡಬೇಕು. ಸರ್, ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕಾಪುವಿನಲ್ಲಿ ನಡೆದಂತಹ ನಿನ್ನೆ ಘಟನೆಯಿಂದಾಗಿ 2 ಜೀವಗಳು ಅನ್ನುವಂತಹದ್ದು ತಮ್ಮ ಜೀವವನ್ನ ಕಳೆದುಕೊಂಡಿರುವಂಥದ್ದು. ಈ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಬಾಲಕೃಷ್ಣ ಶೆಟ್ಟಿ ಅವ್ರ ಜೊತೆ. ಸರ್, ಆ 2 ಜೀವಗಳು ಇರಬಹುದು, ತಮ್ಮ ಮನೆಗೆ ಆಧಾರ ಸ್ತಂಭವಾಗಿತ್ತು.
ಸೊ ಇಂತಹ ಘಟನೆಗಳು ನಡೆದಾಗ ಆ ಮನೆಯವರ ಪರಿಸ್ಥಿತಿ ಏನು ಅನ್ನುವಂಥದ್ದು ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಪ್ರಶ್ನಿಸಬೇಕಾದಂತಹದ್ದು ಅಥವಾ ಆಲೋಚಿಸಬೇಕಾದಂತಹ ಒಂದು ವಿಷಯ ಅಂತ ಹೇಳ್ಬೋದು. ಬಹುಶಃ ಎಲ್ಲಿಂದಲೋ ಬರ್ತಾರೆ, ಯಾವುದೋ ಒಂದು ತಗಡ್ ಶೀಟು ಅಥವಾ ಟೆಂಟ್ ಹಾಕೊಂಡು ಉಳ್ಕೊಳ್ತಾರೆ. ಇಂತಹ ದಿನಗೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಸೌಲಭ್ಯ ಇಲ್ಲ, ಯಾವುದೇ ರೀತಿಯಾದಂತಹ ಜೀವಕ್ಕೆ ರಕ್ಷಣೆಗಳಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ತಮ್ಮ ಮನೆಯವರಿಂದ ಬಹಳಷ್ಟು ದೂರದಿಂದ ಬಂದು ಇಲ್ಲಿ ದುಡಿತಾರೆ. ಏನೋ ಒಂದು ಕಡೆ ಅಲ್ಲಿ ಕೃಷಿ ಆಗಿರ್ಬೋದು ಅಥವಾ ಅಲ್ಲಿ ಉದ್ಯೋಗ ಸಿಗುವುದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಇಂತಹ ಘಟನೆಗಳು ನಡೀತದೆ. ಬಹುಶಃ ಇದೊಂದು ಸರ್ಕಾರದ ಕೆಲಸ ಅಂತಾನೆ ಹೇಳ್ಬೋದು. ಪೈಪ್ಲೈನ್ ಅಳವಡಿಕೆ ಆಗಿರ್ಬೋದು ಅಥವಾ ಮ್ಯಾನ್ ಹೋಲ್ ಏನ್ ಮಾಡ್ತಾ ಇದ್ರು, ಬಹುಶಃ ಇಂತಹ ಒಂದು ಸರ್ಕಾರದ ಕೆಲಸದಲ್ಲೂ ಕೂಡ ಈ ರೀತಿಯಾದಂತಹ ಬೇಜವಾಬ್ದಾರಿ ನಡೆದ್ರೆ ಖಾಸಗಿ ಸಂಸ್ಥೆಗಳು ಮಾಡುವಂಥದ್ದು ಅಥವಾ ಖಾಸಗಿಯಾಗಿ ನಡೆಯುವಂತಹ ವಿಷಯಕ್ಕೆ ಯಾವ ರೀತಿ ಭದ್ರತೆ ಇರಬಹುದು? ಈಗ ಸರ್ಕಾರ ಆಗಲಿ ಖಾಸಗಿ ಆಗಲಿ ಜನರ ಜೀವನದ ಜೊತೆ ಯಾರು ಚೆಲ್ಲಾಟ ಆಡಬಾರ್ದು. ಖಂಡಿತ. ಅವರು ಕಾರ್ಮಿಕರಿಗೆ ಬೇಕಾದ ಸೌಲಭ್ಯ ಅಂದರೆ ಭದ್ರತೆಯನ್ನು ಅವ್ರು ಕೊಡಬೇಕು. ಆದರೆ ಪ್ರಶ್ನೆ ಏನಾಗುತ್ತೆ ಅಂತೇಳಿ ಹೇಳಿದರೆ, ಇಲ್ಲಿ ಲಾಭದ ಆಸೆನೇ ಜಾಸ್ತಿ ಇರೋದು, ಮತ್ತು ತಮಗೆ ಬೇಕಾದವರಿಗೆ ಕಾಂಟ್ರಾಕ್ಟನ್ನು ಕೊಡಬೇಕು ಅನ್ನುವಂಥ ಭಾವನೆಗಳು, ಇಂಥದ್ದೆಲ್ಲ ಪರಿಸ್ಥಿತಿಯಿಂದಾಗಿ ಆ ನಿಜವಾದ ಅಂಶಗಳನ್ನು ಅವರು ಗಣನೆಗೆ ತಗೊಳ್ಳೋದಿಲ್ಲ. ಮತ್ತು ಈಗ ವಲಸೆ ಕಾರ್ಮಿಕರಿಗೂ ಕೂಡ ಕೆಲವು ಸವಲತ್ತುಗಳನ್ನು ಕೊಡಬೇಕು ಅಂತಿದೆ. ಏನು ಅವರಿಗೆ ಇದು ವಸತಿಯ ಯೋಜನೆಯನ್ನು ಮಾಡಬೇಕು, ಟ್ರಾನ್ಸಿಟ್ ಇದಕ್ಕೆ ಮಾಡಬೇಕು ಅಂತೇಳಿ ಎಲ್ಲ ಇದೆ. ಇಲ್ಲೆಲ್ಲಿ ಒಂದು ಇದರಲ್ಲಿ ಮಾಡಿದ್ದಾರೆ, ಆದರೆ ಅದನ್ನು ಉಪಯೋಗಿಸ್ತಾ ಇಲ್ಲ. ಸುಮಾರು ಜನ ಅದನ್ನು ಉಪಯೋಗಿಸ್ತಾ ಇಲ್ಲ. ಸೊ ಮಾತ್ರ ಅಲ್ಲದೆ ಅವರಿಗೆ ಸರಿಯಾದ ಜ್ಞಾನ ಕೊಡೋದಿಲ್ಲ, ಅವರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಈ ಕೆಲಸ ಮಾಡುವಾಗ ಇಂಥ ರಕ್ಷಣೆ ತಗೊಳ್ಬೇಕು, ಇಲ್ಲದಿದ್ದರೆ ನಾವು ಕೆಲಸ ಮಾಡಬಾರ್ದು ಅಂತೇಳಿ ಹೇಳುವಂಥ ತಿಳುವಳಿಕೆ ಅವ್ರಿಗೆ ಕೊಡಬೇಕು. ಅವ್ರಿಗೆ ಕೊಡೋದಿಲ್ಲ ಇವರು. ಒಂದು ಎರಡನೇದು, ಅವರಿಗೇನಾಗುತ್ತೆ ಅಂದರೆ ಪಾಪ ಅವರಿಗೆ ಜೀವನದ ಪ್ರಶ್ನೆ, ಆ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಕಷ್ಟದ ಕೆಲಸ ಆದರೂ ಕೂಡ ಅವರು ಮಾಡಿಕೊಂಡು ಹೋಗ್ತಾರೆ. ಮತ್ತು ಸರ್ಕಾರ ಮತ್ತು ಕಾಂಟ್ರಾಕ್ಟ್ದಾರರು ವಲಸೆ ಕಾರ್ಮಿಕರನ್ನ ಹೆಚ್ಚಿಗೆ ನೆಚ್ಕೊಳ್ತಾರೆ. ಯಾಕಂತೇಳಿ ಹೇಳಿದರೆ ಅವರು ಈ ಡಿಮಾಂಡ್ಗಳನ್ನು ಹೆಚ್ಚು ಮಾಡೋದಿಲ್ಲ ಅನ್ನುವಂಥ ಒಂದು ಕಲ್ಪನೆ ಮೇಲೆ ಇದೆ. ಸ್ಥಳೀಯರಾದರೆ ಸ್ಥಳೀಯ ಜನರು ಒಟ್ಟಿಗೆ ಸೇರ್ತಾರೆ, ಆದ್ದರಿಂದ ಅವ್ರು ಜಾಸ್ತಿ ಕೇಳ್ತಾರೆ, ಕೂಲಿನೂ ಜಾಸ್ತಿ ಇದೆ, ಸ್ಥಳೀಯ ಜನರಿಗೆ ವೇತನವೂ ಜಾಸ್ತಿ ಇದೆ. ಸೊ ಆದ್ದರಿಂದ ವಲಸೆ ಕಾರ್ಮಿಕರ ಬಗ್ಗೆನೇ ಹೆಚ್ಚಿಗೆ ನೆಚ್ಚಿಕೊಂಡು ಈ ಕೆಲಸಗಳು ನಡೀತವೆ. ಅವರು ಆ ಸುರಕ್ಷತೆ ಬಗ್ಗೆ ಯಾವುದೇ ಗಮನನ ಕೊಡೋದಿಲ್ಲ ಅಂತೇಳಿ ಹೇಳುವಂಥದ್ದನ್ನು ಕಾಣ್ತಾ ಇದ್ದೀವಿ. ಅದರಿಂದ ಸರ್ಕಾರ ಇದರಲ್ಲಿ ಪ್ರಮುಖವಾದ ಜವಾಬ್ದಾರಿಯನ್ನು ತಗೊಳ್ಬೇಕು. ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇಂಥ ಘಟನೆಗಳು ನಡೀದೇ ಇದ್ದಾಗೆ ಅವರು ಸೂಕ್ತವಾದ ಕ್ರಮಗಳನ್ನು ತಗೊಳ್ಬೇಕು. ಈಗ ಅದೇ ಹಿಂದೆ ಇಲ್ಲಿ ಬೈಂದೂರು ಹತ್ತಿರ ಒತ್ತಿನೆಣೆ ಘಟನೆ ನಡೆದ್ರಿಂದ ಅದರಿಂದ ಅದನ್ನು ಎಚ್ಚೆತ್ಕೊಳ್ಬೇಕಾಗಿತ್ತು ಆಡಳಿತ. ಆ ಒಂದು ಉದಾಹರಣೆ ನೋಡಿದ್ರೆ ಪದೇ ಪದೇ ಸಾಕಷ್ಟು ಒಂದು 3-4 ಬಾರಿ ಆ ಗುಡ್ಡ ಕುಸಿತ ಆಗಿದೆ. ಬಹುಶಃ ಯಾವ ಪ್ರಾಣಕ್ಕೂ ಕೂಡ ಅಪಾಯ ಉಂಟಾಗಿಲ್ಲ. ಆದ್ರೆ ಅದೇ ಒಂದು ಉದಾಹರಣೆಯನ್ನು ತಕೊಂಡು ಮುಂದಿನ ಕ್ರಮ ಅಥವಾ ಮುಂದಿನ ಎಲ್ಲಾದ್ರೂ ಕೆಲಸ ಮಾಡುವಾಗ ಬಹುಶಃ ಅದೊಂದು ಒಳ್ಳೆಯ ಉದಾಹರಣೆ ಅಂತ ನೋಡ್ಬೋದು. ಆ ದಾರಿಯ ಮಧ್ಯೆ ಇದ್ದಂತಹ ಗುಡ್ಡ ಆಗ್ಲೂ ಕುಸಿಯುವಂತಹ ಒಂದು ಹಂತಕ್ಕಿತ್ತು. ಬಹುಶಃ ಅಲ್ಲಿ ಹೋಗುವಂತಹ ಪ್ರತಿಯೊಂದು ದಾರಿ ಹೋಕರಾಗಿರ್ಬೋದು, ಪ್ರತಿಯೊಂದು ಪ್ರಯಾಣಿಕರು ಹೇಳ್ತಾ ಇದ್ರು. ಆದ್ರೂ ಕೂಡ ಸರ್ಕಾರ ಅಥವಾ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿರ್ಲಿಲ್ಲ. ಅದು ಬಿತ್ತು, ಅದ್ರ ನಂತರ ಆದ್ರೂ ಎಚ್ಚೆತ್ತುಕೊಳ್ಬೇಕಿತ್ತು. ಬಹುಶಃ ಎಲ್ಲಾ ಪ್ರದೇಶಕ್ಕೂ ಅದೊಂದು ಗುಡ್ಡ ಕುಸಿತ ಅನ್ನುವಂಥದ್ದು ಬಹಳಷ್ಟು ಒಂದು ಒಳ್ಳೆಯ ಉದಾಹರಣೆ ಅಂತಾನೆ ಹೇಳ್ಬಹುದು. ಆ ಕ್ರಮವನ್ನ ತಗೊಳ್ಳಿಲ್ಲ ಅಂತೇಳಿ ಹೇಳುವಂತದ್ದನ್ನ ನಾವು ಕಾಣ್ತೀವಿ ಇಲ್ಲಿ. ಇವಾಗ ನೋಡ್ಲಿಕ್ಕೆ ಹೋದ್ರೆ ಏನು ವೈದ್ಯಕೀಯ ಸೌಲಭ್ಯಗಳಿರ್ಬೋದು, ಯಾವ ರೀತಿ ಇದೆ ಅಸಂಘಟಿತ ಕಾರ್ಮಿಕರಿಗೆ. ಸೊ ಇದರಿಂದ ಏನು ಆ ಕಾರ್ಮಿಕರಿಗೆ ಯಾವ ರೀತಿಯಾದಂತಹ ನಾಲೆಜ್ಗಳಿಲ್ಲ ಅಥವಾ ಅದನ್ನು ಬಳಸ್ಕೊಳ್ಳುವಂತಹ ಒಂದು ವೇ ಅಥವಾ ಪ್ರೊಸೀಜರ್ ಅನ್ನುವಂಥದ್ದು ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಈಗ ಒಂದು ಈ ಕಟ್ಟಡ ಕಾರ್ಮಿಕರಿಗೆ ವಿಶೇಷವಾಗಿ ಕೆಲವು ಸವಲತ್ತುಗಳಿದಾವೆ ಅಸಂಘಟಿತ ಕಾರ್ಮಿಕರ ಪೈಕಿ. ಆದರೆ ಬೇರೆ ಅಸಂಘಟಿತ ಕಾರ್ಮಿಕರಿಗೆ ಇಷ್ಟೊಂದು ಸವಲತ್ತುಗಳಿಲ್ಲ. ಈಗ ಸವಲತ್ತುಗಳಂತೇಳಿ ಹೇಳಿದರೆ ಅದು 1996ನೇ ಇಸ್ವಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಎಡಪಕ್ಷಗಳ ಬೆಂಬಲ ಆ ಟೈಮಿಗೆ ಅವರಿಗೆ ಬೇಕಾಗಿತ್ತು. ಕೇರಳದಲ್ಲಿ 1980ನೇ ಇಸ್ವಿನಲ್ಲೇ ಒಂದು ಕಟ್ಟಡ ಕಾರ್ಮಿಕರಿಗೆ ಕೆಲವು ಸವಲತ್ತುಗಳ ಬಗ್ಗೆ ಒಂದು ಕಾನೂನು ಜಾರಿಯಾಗಿತ್ತು. ಆ ಕಾನೂನನ್ನ ಇಡೀ ದೇಶದಲ್ಲಿ ಜಾರಿಗೆ ತರಬೇಕು ಅಂತೇಳಿ ಹೇಳಿ ದೇವೇಗೌಡರಿಗೆ ಎಡಪಕ್ಷಗಳು ಮತ್ತು ನಮ್ಮ ಸಂಘಟನೆ CIT ಸೇರಿದಂಥ ನಮ್ಮ ಸಂಘಟನೆ ಒತ್ತಾಯ ಮಾಡಿದ ಫಲವಾಗಿ ಒಂದು ಕಾನೂನು ಜಾರಿಯಾಗಿದೆ. ಇಡೀ ದೇಶದಲ್ಲಿ ಆ ಕಾನೂನು ಜಾರಿಯಾಗಿದೆ. ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಿದ್ದು 2006ನೇ ಇಸ್ವಿನಲ್ಲಿ. ಸೊ 10 ವರ್ಷದ ನಂತರ ಅದನ್ನು ಜಾರಿ ಮಾಡಿದರು.
ಈ ಪಾಯಿಂಟ್ ನಾನು ಯಾಕೆ ಹೇಳ್ತೀನಿ ಅಂದರೆ 96ನೇ ಇಸ್ವಿನಲ್ಲಿ ಕೇಂದ್ರದಲ್ಲಿ ಜಾರಿ ಮಾಡಿದಂಥ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿ ಮಾಡಿಸ್ಲಿಕ್ಕೆ 10 ವರ್ಷ ಬೇಕಾಯ್ತು ನಮಗೆ. ಅಂದರೆ ಅಸಂಘಟಿತ ಕಾರ್ಮಿಕರ ಬಗ್ಗೆ ಸರ್ಕಾರಗಳು ಗಮನ ಹರಿಸೋದಿಲ್ಲ ಅಂತೇಳಿ ಹೇಳುವಂಥದ್ದನ್ನು ಕಾಣ್ತೀವಿ. ನಿರ್ಲಕ್ಷ್ಯ ಧೋರಣೆ ಎಲ್ಲ ಪಕ್ಷಗಳಲ್ಲೂ ಇದೆ, ಎಲ್ಲ ಪಕ್ಷಗಳಲ್ಲೂ ಇದೆ. ನಾನು ಒತ್ತಿ ಹೇಳೋದು, ಪ್ರಧಾನಮಂತ್ರಿ ದೇವೇಗೌಡರು ಇದ್ದಾಗ ಎಡಪಕ್ಷಗಳ ಬೆಂಬಲ ಅವರಿಗಿತ್ತು, ಅದರಿಂದಾಗಿ ಆ ಕಾನೂನು ಬಂತು. ಇಲ್ಲದೇ ಇದ್ರೆ ಆ ಕಾನೂನು ಈವರೆಗೂ ಬರ್ತಾ ಇರಲಿಲ್ಲ. ಸೊ ಅಂತೇಳಿ ಹೇಳಿದ್ರೆ ಒಂದು ಕರೆ ಇದೆ ಸರ್ ಅಂತೇಳಿ ಹೇಳಿದ್ರೆ ಈ 100ಕ್ಕೆ 93 ಜನ ಇವತ್ತು ಅಸಂಘಟಿತ ಕಾರ್ಮಿಕರು. ಅದು ಬೀಡಿ ಕಟ್ಟುವವರು ಇರಲಿ, ಡೈಲಿ ಕೆಲಸ ಮಾಡೋರು ಇರಲಿ, ಕೃಷಿ ಕೂಲಿಕಾರರು ಇರಲಿ, ಅಂಗನವಾಡಿಯಲ್ಲಿ ಕೆಲಸ ಮಾಡುವವರು ಇರಲಿ, ಬಿಸಿ ಊಟ ಕೆಲಸ ಮಾಡುವವರು ಇರಲಿ, 100ಕ್ಕೆ 93 ಜನ ಅಸಂಘಟಿತ ಕಾರ್ಮಿಕರು. ಆದರೆ ಇವತ್ತು ಈ ಅಸಂಘಟಿತ ಕಾರ್ಮಿಕರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಅಸಂಘಟಿತ ಕಾರ್ಮಿಕರಿಗೆ ಸೇವಾ ಭದ್ರತೆ ಇಲ್ಲ. ಅದರ ಬಗ್ಗೆ ಕೇಂದ್ರ ಅಥವಾ ಹೆಚ್ಚಿನ ರಾಜ್ಯ ಸರ್ಕಾರಗಳು ಅದರ ಬಗ್ಗೆ ಕ್ರಮ ವಹಿಸಿಲ್ಲ ಅಂತ. ಈಗ ಅವ್ರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಕಟ್ಟಡ ಕಾರ್ಮಿಕರಿಗೆ ವಿಶೇಷವಾಗಿ ಅದೇ ವೈದ್ಯಕೀಯ ಸವಲತ್ತುಗಳು ಸಿಗ್ತದೆ 2 ಲಕ್ಷ ರೂಪಾಯಿವರೆಗೆ. ಸೊ ಮರಣ ಆದಾಗ 5 ಲಕ್ಷ ರೂಪಾಯಿ ಸಿಗ್ತದೆ. ಶಾಶ್ವತವಾಗಿ ಅಂಗವಿಕಲರಾದರೆ 3 ಲಕ್ಷ, ಸ್ವಲ್ಪ ಮಟ್ಟಿಗೆ ಅಂಗವಿಕಲರಾದರೆ 1 ಲಕ್ಷ. ಈ ರೀತಿಯಾಗಿ ಹಲವಾರು ಸವಲತ್ತುಗಳು ಸಿಗ್ತದೆ. ಹಲೋ 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 ಸರ್, ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಉಡುಪಿಯಿಂದ ಮೇಡಮ್. ಎಸ್, ತಮ್ಮ ಹೆಸರು? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ರಾಜೇಶ್ ಅಂತ ಹೇಳಿ. ಎಸ್ ಸರ್. ಹಲೋ ಮೇಡಮ್. ಎಸ್, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಸರ್. ಮಾಡಿತ್ತು. ಎಸ್ ಸರ್, ಹೇಳಿ, ಏನ್ ಹೇಳ್ತೀರಾ ಕಾರ್ಮಿಕರ ರಕ್ಷಣೆಯ ಬಗ್ಗೆ? ಕಾರ್ಮಿಕ ರಕ್ಷಣೆ ಎಂತ ಉಂಟು ಮೇಡಮ್, ಅವರು ದುಡ್ಡು ಹಣವನ್ನೇ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ, ಪಿಂಚಣಿ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳುವಂತ ಒಂದು ವಿಷಯ ಇದೆ. PF ಇರ್ಬೋದು, ESI ಇರ್ಬೋದು, ಕೆಲವು ಹಾಸ್ಪಿಟಲ್ ಕಚೇರಿಯಲ್ಲಿ ಹೋದಾಗ ಅಲ್ಲಿ ಫಸ್ಟ್ ಹಣ ಕಟ್ಟಿ ಅಂತ ಹೇಳುವಂತದ್ದು, ಮತ್ತೆ ಇದು ಮಾಡಿ ಅಂತ ಹೇಳುವಂತ ವಿಷಯ ಇರ್ಬೋದು. ಕ್ಯಾಂಪ್ಗಳಲ್ಲಿ ಹಣವೇ ಇರುವುದಿಲ್ಲ, ಇವರ ಅಕೌಂಟ್ ಇಂದ ಕಟ್ಟಾಗಿ ಹೋಗ್ತದೆ, ಸ್ಯಾಲರಿಯಿಂದ ರಿಕವರಿ ಆಗಿರ್ತದೆ. ಅಲ್ಲಿ ನೋಡುವಾಗ ಅಲ್ಲಿ ಹಣವೇ ಇರುವುದಿಲ್ಲ. ಟೆಂಡರ್ ಇರ್ಬೋದು, ಗುತ್ತಿಗೆ ಇರ್ಬೋದು, ಯಾರು ಹಾಕಿರುವುದಿಲ್ಲ. ಕಚೇರಿಯಲ್ಲಿ ಮಾತಾಡಿದ್ರೆ ಕೆಲಸ ತೆಗಿತಾರೆ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಆರ್ಡರ್ ಇಶ್ಯೂ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವು ಕಚೇರಿಯಲ್ಲಿ ಕೆಲಸ ಮಾಡೋರು ತೆಗೆದಾಗಿದೆ. ಹೇಳಿದ್ರೆ ಆರ್ಡರ್ ಇಲ್ಲ ಅಂತ ಒಂದು ಪರಿಸ್ಥಿತಿ ಕೆಲವರು ಮನೆ ಬಗ್ಗೆ ಆಗಿದೆ. ಅದ್ರಲ್ಲಿ ಅಸಂಘಟಿತ ಸಂಘಟನೆ ಏನ್ ಮಾಡ್ಬೇಕು? ಯಾವ ಇಲಾಖೆಯೂ ಬರುವುದಿಲ್ಲ, ಕಾರ್ಮಿಕ ಇಲಾಖೆಯೂ ಇಲ್ಲ, ಯಾವುದೂ ಇಲ್ಲ. 18,000 ಸಂಬಳ ಕೊಡ್ಬೇಕಂತ ಹೇಳ್ತಾ ಇದ್ರೆ ಯಾರಿಗೆ ಯಾವ ಇದ್ರಲ್ಲೂ ಆಗ್ತಾ ಇಲ್ಲ. ಈಗ ನೀವು ನೋಡ್ಬೇಕು, ಕಚೇರಿಗಳಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಬಾರಿ ಅಸಂಘಟಿತ ಸಂಘಟನೆ ಇರ್ಬೋದು. ಇವತ್ತು ಕೂಲಿ ಕಾರ್ಮಿಕರಿಗೆ 600 ರೂಪಾಯಿ ಸಿಗ್ತದೆ ಡೈಲಿ. ಅದೇ ಅಸಂಘಟಿತ ಕಾರ್ಮಿಕರಂತ ಹೇಳುದು, ಕಚೇರಿಯಲ್ಲಿ ಕೆಲಸ ಮಾಡೋರಿಗೆ 200 ರೂಪಾಯಿ ಮಾತ್ರ ಅಲ್ಲ ಸಿಗುದು. ಎಲ್ಲಿ ಹೋಗ್ತದೆ? 700 ಯಾರಿಲ್ಲಲ್ಲ ಅಲ್ಲಿ. ಪಾಪ ನೋಡಿದ್ರೆ ರಜೆ ಇಲ್ಲ ಅವರಿಗೆ ಅಂತ ಪರಿಸ್ಥಿತಿ ಅವ್ರು ಮಾಡ್ತಾ ಇದ್ದಾರೆ ಈ ಕೆಲಸ. ಇದ್ರ ಬಗ್ಗೆ ಸ್ವಲ್ಪ ಇದು ಬೇಕಿತ್ತು. ನಾನು ಖಂಡಿತ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅವ್ರು ಹೇಳಿದ ಅಂಶ ಕರೆಕ್ಟ್ ಇದೆ. ಈಗ ಅಸಂಘಟಿತ ಕಾರ್ಮಿಕರಿಗೆ ಒಂದು ಸರ್ಕಾರದ ರಕ್ಷಣೆ, ಇವತ್ತು ಹೆಚ್ಚಿನ ಸರ್ಕಾರದ ರಕ್ಷಣೆಗಳು ಇಲ್ಲ. ಕೇಂದ್ರದಿರ್ಬೋದು, ರಾಜ್ಯ ಇರ್ಬೋದು, ಹೆಚ್ಚಿನ ಸರ್ಕಾರದ ರಕ್ಷಣೆ ಇಲ್ಲ. ಆದ್ದರಿಂದ ಅವ್ರು ಏನಾಗಬೇಕು, ಅವರು ಸಂಘಟಿತರಾಗಬೇಕು. ಸಂಘಟಿತ ಆಗೋದು ಹೇಗೆಂದರೆ ಕಾರ್ಮಿಕ ಸಂಘಟನೆಗೆ ಸೇರಬೇಕು. ಯಾವ ಕಾರ್ಮಿಕ ಸಂಘಟನೆ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತದೆ ಅಂಥ ಸಂಘಟನೆಗೆ ಸೇರಬೇಕು. ಯಾವುದೇ ಇರಲಿ, ಅದು ನಮ್ಮದೇ ಇರಲಿ ಅಥವಾ ಬೇರೆಯವ್ರದ್ದೇ ಇರಲಿ, ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂಥ ಕಾರ್ಮಿಕ ಸಂಘಟನೆಗೆ ಅವ್ರು ಸೇರಬೇಕು. ಇನ್ನೂ ಅವ್ರದ್ದೊಂದು ಭಯ ಇದೆ. ಒಂದು ESI ಕಟ್ ಮಾಡ್ತಾರೆ, ಅಲ್ಲಿ ಡೆಪಾಸಿಟ್ ಮಾಡೋದಿಲ್ಲ. ಇಂಥ ಮಾಲೀಕರು ತುಂಬ ಜನ ಇದ್ದಾರೆ. ಇದು ಒಂದು ಸತ್ಯ ಅವ್ರು ಹೇಳೋದು. ಆದರೆ ಅದನ್ನು ಫೈಟ್ ಮಾಡಬೇಕು. ಈಗ ಕೇರಳ, ಪಶ್ಚಿಮ ಬಂಗಾಳ ಮುಂತಾದ ಕಡೆಗಳಲ್ಲಿ ಫೈಟ್ ಮಾಡಿದಾಗ ದೊಡ್ಡ ರೀತಿಯಲ್ಲಿ ಫೈಟ್ ಮಾಡದೇ ಇದ್ರೂ ಕರ್ನಾಟಕದಂಥ ರಾಜ್ಯದಲ್ಲೂ ಕೂಡ ನಾವು ಅದನ್ನು ಫೈಟ್ ಮಾಡ್ತಾ ಇದ್ದೀವಿ. ಮಾಡಬೇಕದು, ಯಾರೇ ಆಗಲಿ ಅದನ್ನು ಮಾಡಬೇಕು. ಈಗ ಕನಿಷ್ಠ ಕೂಲಿ 18,000 ಕೇಳಿ 18,000 ಆಗದೇ ಇದ್ರೂ ಕನಿಷ್ಠ ಕೂಲಿ ಜಾಸ್ತಿ ಆಗ್ತಾ ಇದೆ, ಯಾವುದು ಕಾನೂನಾತ್ಮಕವಾಗಿ. ಆದರೆ ಅದು ಜಾರಿ ಆಗ್ತಾ ಇದೆಯಾ, ಅದು ಇನ್ನೊಂದು ಪ್ರಶ್ನೆ. ಈಗ ಉದಾಹರಣೆಗೆ ಈ ಸೆಕ್ಯೂರಿಟಿ ಎಂಪ್ಲಾಯೀಸ್ ಇದ್ದಾರೆ, ATMನಲ್ಲಿ ಕೆಲಸ ಮಾಡುವಂಥ ಸೆಕ್ಯೂರಿಟಿಯವರು. ಒಂದು ಬ್ಯಾಂಕ್ನವರು 12 ಗಂಟೆ ದುಡಿಸ್ಕೊಂಡು 6,000 ರೂಪಾಯಿ ಅವ್ರಿಗೆ ಸಂಬಳ ಕೊಡ್ತಾರೆ. 6,000 ರೂಪಾಯಿ ಅಂದರೆ ದಿವಸಕ್ಕೆ 200 ರೂಪಾಯಿ. ಬ್ಯಾಂಕಿನವರು, ಲಾಭದಾಯಕವಾದಂಥ ಬ್ಯಾಂಕ್ನವರು, ಹೆಸರು ಬೇಡ. ಆದರೆ ಕಾನೂನು ಪ್ರಕಾರ 8 ಗಂಟೆ ಡ್ಯೂಟಿಗೆ ಅವರಿಗೆ 12,000 ರೂಪಾಯಿ ಕೊಡಬೇಕು ಅಂತಿದೆ. 8 ಗಂಟೆ ಡ್ಯೂಟಿಗೆ 12,000 ರೂಪಾಯಿ ಕೊಡಬೇಕು ಅಂತ ಕಾನೂನಿದೆ. ಆದರೆ ಅಲ್ಲಿ 12 ಗಂಟೆ ಡ್ಯೂಟಿಗೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ಕೇಳಲಿಕ್ಕೆ ಹೋದರೆ ಅಲ್ಲಿ ಗುತ್ತಿಗೆದಾರರು ಯಾರಿದ್ದಾರೆ, ಈಗೆಲ್ಲ ಹೊರ ಗುತ್ತಿಗೆ ಜಾಸ್ತಿ, ನೇರ ನೇಮಕಾತಿ ಇಲ್ಲ, ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇಲ್ಲ. ಈ ಸರ್ಕಾರದ 92ನೇ ಇಸ್ವಿಯಿಂದ ಬಂದಂಥ ಸರ್ಕಾರಗಳು ಜಾರಿಗೆ ತಂದದ್ದು ಈ ಹೊರಗುತ್ತಿಗೆ ಜಾಸ್ತಿ ಆಗಿರೋದ್ರಿಂದ ಅವರು ಅದನ್ನು ಜಾರಿ ಮಾಡೋದಿಲ್ಲ. ಅದು ಜಾರಿ ಮಾಡದೇ ಇದ್ದಾಗ ಅಲ್ಲಿ ಯೂನಿಯನ್ ಮಾಡಬೇಕು,
ಫೈಟ್ ಮಾಡಬೇಕು. ಫೈಟ್ ಮಾಡಿದಾಗ ಕೆಲವು ಸಾರಿ ಸಕ್ಸಸ್ ಆಗ್ತದೆ, ಕೆಲವು ಸಾರಿ ಫೇಲ್ಯೂರ್ ಆಗ್ತದೆ, ಇಂಥದ್ದೆಲ್ಲ ಇರ್ತದೆ. ಆದರೆ ಕಾರ್ಮಿಕರು ಅದಕ್ಕೆ ತಯಾರಾಗಬೇಕು. ಈಗ ಮಾತಾಡಿದ್ರಲ್ಲ, ಅವರು ಹೇಳ್ದಂಗೆ ಕೆಲಸ ಹೋಗುತ್ತೆ ಅಂತ ಒಂದು ಭಯನೂ ಕೂಡ ಇರ್ತದೆ. ಇನ್ನೊಂದು ವಿಚಾರವನ್ನು ಹೇಳಿದ್ರು, PFI ಅಥವಾ ESI ವೈದ್ಯಕೀಯ ಸೌಲಭ್ಯಗಳು ಆ ಕಾರ್ಮಿಕರಿಗಿದ್ರೂ ಕೂಡ ಆಸ್ಪತ್ರೆಯಲ್ಲಿ ಆ ಒಂದು ಹಣ ಸಿಗುವುದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತಹ ಭದ್ರತೆ ಇದ್ದೂ ಇಲ್ಲದಂತಹ ಸ್ಥಿತಿಗಳು ಬಹಳಷ್ಟು ESI ಕೆಲವು ಸಾರಿ ತೊಂದರೆಗಳನ್ನು ಮಾಡ್ತಾರೆ, ಅಲ್ಲಿ ಇದು ಇಲ್ಲ ಅಂತೇಳಿ ಹೇಳಿ. ಆದರೆ ಅದನ್ನು ಫೈಟ್ ಮಾಡ್ಬೋದು, ತಗೊಳ್ಳಿಕ್ಕೆ ಸಾಧ್ಯ ಇದೆ. ಯಾವುದು ಹಣ ಕಟ್ಟಿದ್ದಿದ್ರೆ, ಮಾಲೀಕರು ESI ಹಣ ಕಟ್ಟಿದ್ದಿದ್ರೆ ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆ ಕೊಡೋದಿಲ್ಲ ಅಂತೇಳಿ ಪ್ರಶ್ನೆ ಮಾಡಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಹಣ ಕಟ್ಟದೆ, ಮಾಲೀಕರೇ ಹಣ ಕಟ್ಟದೆ ಇದ್ದಾಗ ಆವಾಗ ಆ ಫೆಸಿಲಿಟಿ ಆ ಕಾರ್ಮಿಕರಿಗೆ ಬರೋದಿಲ್ಲ. ಎಷ್ಟೋ ಕಡೆಗಳಲ್ಲಿ ಹಂಗತ್ತೆ, ಕಾರ್ಮಿಕರಿಂದ ಕಟ್ ಮಾಡ್ತಾರೆ, ESI ಹಣ ಕಟ್ ಮಾಡ್ತಾರೆ, ಆದರೆ ಅಲ್ಲಿ ESI ಡಿಪಾರ್ಟ್ಮೆಂಟಿಗೆ ಅದನ್ನು ಕಟ್ಟಿರೋದಿಲ್ಲ. ಪ್ರಾವಿಡೆಂಟ್ ಫಂಡು ಹಾಗೆ ಕಾರ್ಮಿಕರಿಂದ ಕಟ್ ಮಾಡಿರ್ತಾರೆ, ಆದರೆ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಅದನ್ನು ಕಟ್ಟಿರೋದಿಲ್ಲ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು, ಕಾರ್ಮಿಕ ಸಂಘಟನೆಗಳಿಗೆ ಸಾಧ್ಯ ಆಗಬೇಕು, ಮತ್ತು ಜನರಿಗೂ ಕೂಡ, ಕಾರ್ಮಿಕರಿಗೂ ಕೂಡ ಆ ಸಂಘಟನೆಗಳ ಮೇಲೆ ನಂಬಿಕೆ ಇರಬೇಕು. ಇದೆ ಸರ್. ಹಲೋ ಹಲೋ, ಇದು ಫೋನಿನ ಕಾರ್ಯಕ್ರಮ ಅಲ್ಲ? ಎಸ್ ಸರ್, ತಮ್ಮ ಹೆಸರು? ಸುರೇಶ್ ಅಂತ ಹೇಳಿ. ಸುರೇಶ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಮಂಗಳೂರಿಂದ. ಮಂಗಳೂರಿಂದ. ಎಸ್, ಕಾರ್ಮಿಕರ ರಕ್ಷಣೆಯ ಬಗ್ಗೆ ಮಾತನಾಡ್ತಾ ಇದ್ವಿ, ಹೇಳಿ ನಿಮ್ಮ ಅಭಿಪ್ರಾಯ ಏನು? ಈಗ ಅಲ್ಲಿ ಅಷ್ಟು ದೊಡ್ಡ ವರ್ಕ್ ಆಗುವಾಗ ಅದಕ್ಕೆ ಇಂಜಿನಿಯರ್ ಅಂತೇಳಿ ನೋಡಿಕ್ಕೆ ಹೋಗ್ತಾರಲ್ವಾ? ಹೋಗ್ತಾರಲ್ವಾ? ಎಸ್, ಹೇಳಿ ಸರ್. ರಕ್ಷಣೆ ಅಂತ ಹೇಳಿದ್ರೆ ಅಲ್ಲಿ ಯಾವ ವರ್ಕ್ ಆಗುವ ಏನಾಗುವಂತ ಅವರಿಗೆ ಒಂದು ಐಡಿಯಾ ಇರ್ಲಿಕ್ಕಿಲ್ಲ. ದಿವಸಕ್ಕೆ 1-2 ಸಾರಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರಾ? ನೀವು ಅದೇ ಯಾರು ಮಾತಾಡಲ್ಲ ನೀವು ಫೋನಿನ ಕಾರ್ಯಕ್ರಮದಲ್ಲಿ? ಮಾಡದೇ ಇರೋದ್ರಿಂದ ಅನಾಹುತ ಮಾಡಿದ್ರೆ 2 ಜೀವಗಳು ಬಲಿ ಆಗ್ತಾ ಇರಲಿಲ್ಲ. ಹೌದು, ಮಾಡಿದ್ರೆ ಅದು ಅವರ ಕಮಿಷನ್ ತಗೊಂಡ ಯಾಕೆ ಹೋಗ್ತಾರೆ? ಅದೇ ವಿಚಾರನೇ ಇಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು. ನೋಡಿ, ಕಾರ್ಮಿಕರು ಇದಾಗ್ಲಿಕ್ಕೆ ಅವರು ಇನ್ಸ್ಪೆಕ್ಷನ್ ಹೋಗದೇ ಕಾರಣ ಇರ್ಬೋದು, ಖಂಡಿತ ಇರ್ಬೋದು ಅಂತಲ್ಲ. ನೀವು ಪನಿಷ್ಮೆಂಟ್ ಮಾಡಿ ರಾಯಪುರ ಅಂತ ಅಷ್ಟು ದೊಡ್ಡ ಆಫೀಸರ್ ಅವರು ಆಕ್ಷನ್ ತಗೊಳ್ಬೇಕು. ಕರೆಕ್ಟ್. ರಾಯಪುರ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಕಂಟ್ರೋಲಿಂಗ್ ಆಫೀಸರ್ ರಾಯಪುರದಿಂದ ನಮ್ಗೆ ಗೊತ್ತುಂಟು. ರಾಯಪುರ ಅಲ್ಲಿರುವಾಗ ಅಲ್ಲಿ ಯಾರು ಹೊಣಿದ್ರೆ ಅವರು ಕೆಳಗಿನ ಆಫೀಸರ್ಗೆ ಕಂಟ್ರೋಲ್ ಮಾಡಿ ಆಗುವಾಗ ಕಮಿಷನ್ ತಗೊಳ್ಳುವ ಇಂಜಿನಿಯರ್ಗಳು ಯಾರ ಹೇಳ್ತಾರ? ಎಸ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಅವ್ರು ಹೇಳ್ತಾ ಇದ್ರು ಯಾವುದೇ ಆದಂತಹ ಇಂಜಿನಿಯರ್ಸ್ ಗಳಾಗಿರ್ಬೋದು ಕಾಮಗಾರಿ ನಡೆಯುವಂತಹ ಸ್ಥಳಕ್ಕೆ ಹೋಗಿ ಬಹುಶಃ ನೋಡ್ಬೇಕು. ಅದನ್ನ ನಾನು ಪ್ರಥಮದಲ್ಲೇ ಹೇಳಿದೆ, ಅದೇ ಆ ವಿಷಯದ ಕುರಿತೇ ನಾವು ಚರ್ಚೆ ಮಾಡ್ತಾ ಅದನ್ನೇ ಚರ್ಚೆ ಮಾಡ್ತಾ ಇದ್ದು. ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಹೆಚ್ಚಾಗಿ ಶಾಮೀಲಾಗಿರ್ತಾರೆ. ಅವರು ಅದನ್ನ ಅಲ್ಲಿ ಹೋಗಿ ಈ ರೀತಿ ನೀವು ರಾಶಿ ಹಾಕಿರೋದು ಸರಿಯಲ್ಲ, ಅದನ್ನು ತೆಗಿಬೇಕಂತೇಳಿ ಹೇಳಿ ಇಂಜಿನಿಯರ್ಗಳು ಹೋಗಿ ಕಾಮಗಾರಿ ಅದನ್ನ ಮೇಲ್ವಿಚಾರಣೆ ಮಾಡುವವರು ಹೋಗಿ ನೋಡಿದ್ರೆ ಈ ಅನಾಹುತ ಸಂಭವ ಆಗ್ತಾ ಇರಲಿಲ್ಲ. ಸೊ ಅದನ್ನು ನೋಡದೇ ಇರುವಂತದ್ದು ಮೇನ್ ಪ್ರಾಬ್ಲಮ್. ಅದನ್ನ ಮೊದಲೇ ನಾವು ಚರ್ಚೆ ಮಾಡಿದೀವಿ. ಅದನ್ನು ಖಂಡಿತ ಸರ್. ಎಸ್, ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ನಂತರ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕಾರ್ಮಿಕರ ರಕ್ಷಣೆಯ ಕುರಿತು ನಾವಿವತ್ತು ಚರ್ಚೆ ಮಾಡ್ತಾ ಇದ್ವಿ ಬಾಲಕೃಷ್ಣ ಶೆಟ್ಟಿ ಅವ್ರ ಜೊತೆ. ಸರ್, ಈಗ ಮಾತನಾಡೋದಾದ್ರೆ ಈ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಸವಲತ್ತುಗಳನ್ನ ನೀಡಿದೆ, ಆದ್ರೆ ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿದೆ ಅಥವಾ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ದು ಈಗ ಉದ್ಭವಿಸ್ತಿರುವಂತಹ ಪ್ರಶ್ನೆ. ಬಹುಶಃ ಸರ್ಕಾರದ ಸವಲತ್ತುಗಳು ಏನು ಅನ್ನುವಂಥದ್ದು ಕಾರ್ಮಿಕರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ಆ ಒಂದು ವಿಚಾರ ಆ ಒಂದು ಗೋಜಲಿಗೆ ಹೋಗ್ಲಿಕ್ಕಿಲ್ಲ. ಯಾವುದೋ ಊರಿಂದ ಬಂದವರು ನಮ್ಗಿಲ್ಲಿ ಅಂತಹ ಸವಲತ್ತುಗಳು ಸಿಗ್ತದಾ ಅನ್ನುವಂತಹ ಪ್ರಶ್ನೆ ಕೂಡ ಇರ್ಬೋದು, ಅಥವಾ ಹೋದಾಗ ಯಾವುದೇ ಒಂದು ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಕೂಡ ಸಿಗದೆ ಬಹುಶಃ ಬೇಸತ್ತು ಇಂಥದ್ದೆಲ್ಲ ಬೇಡವೇ ಬೇಡ, ನಮಗೆ ಸಿಕ್ಕಿದಂತಹ ಕೂಲಿಯಿಂದ ನಾವು ಜೀವನ ಮಾಡ್ತೀವಿ ಅನ್ನುವಂಥದ್ದು ಇರ್ಬೋದು. ಸೊ ಇಂಥದ್ದೆಲ್ಲ ಒಂದು ಕಡೆ ಹುಟ್ಕೊಳ್ತದೆ. ಈಗ ನಮ್ಮ ಅನುಭವ, ನಾನು ಸುಮಾರು 40 ವರ್ಷದಿಂದ ಕಾರ್ಮಿಕ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಅನುಭವ ಏನಂತ ಹೇಳಿದರೆ,
ಇವತ್ತು ಹೆಚ್ಚಿನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸಾಮಾನ್ಯ ಕಾರ್ಮಿಕರಿಗೆ ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳು ಸಿಗ್ತಾ ಇಲ್ಲ. ಆದರೆ ನಾನು ಈಗಾಗಲೇ ಹೇಳಿದಾಗೆ ಕಟ್ಟಡ ಕಾರ್ಮಿಕರಿಗೆ ಕೆಲವೊಂದು ಸವಲತ್ತುಗಳು ಸಿಗ್ತಾ ಇದೆ. ಈಗ ಸವಲತ್ತು ಸಿಗ್ತಾ ಇರೋದನ್ನು ಪೂರ್ತಿಯಾಗಿ ಒಂದು ಸರ್ಕಾರನೂ ಕೊಡ್ತಾ ಇಲ್ಲ, ಇನ್ನೊಂದು ಕಾರ್ಮಿಕರು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ. ಉದಾಹರಣೆಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ 6,250 ಕೋಟಿ ರೂಪಾಯಿ ಇದೆ. 6,250 ಕೋಟಿ ರೂಪಾಯಿ ಹೇಗೆ ಅದು ಬಂತು ಅಂತೇಳಿ ಹೇಳಿದರೆ 10 ಲಕ್ಷಕ್ಕಿಂತ ಜಾಸ್ತಿ ಕಾಮಗಾರಿ ಯಾವುದೇ ಆದರೂ, ಯಾವುದೇ ಖಾಸಗಿ ಕಾಮಗಾರಿ ಆಗಲಿ ಸರ್ಕಾರಿ ಕಾಮಗಾರಿ ಆಗಲಿ, ಅದು 1% ಆ ನಿಧಿಗೆ ಹೋಗಬೇಕು. ಹಾಗೆ ಅವ್ರ ಮೆಂಬರ್ಶಿಪ್ ಆದದ್ದು ಅದೆಲ್ಲ ನಿಧಿ ಸೇರಿ 6,250 ಕೋಟಿ ಇದೆ. ಆದರೆ ಇಷ್ಟರವರೆಗೆ ಬಳಕೆ ಆಗಿರೋದು ಸವಲತ್ತುಗಳ ರೂಪದಲ್ಲಿ ಕಾರ್ಮಿಕರಿಗೆ ಕೊಟ್ಟಿದ್ದು ಬರೀ ಒಂದು 300 ಕೋಟಿ ರೂಪಾಯಿ ಅಷ್ಟು ಮಾತ್ರ. ಈವನ್ ಇಂಟ್ರೆಸ್ಟ್ ಅಮೌಂಟ್ ಕೂಡ ಪೂರ್ತಿಯಾಗಿ ಇನ್ನೂ ಕೊಟ್ಟಿಲ್ಲ. ಇದು ಒಂದು ಅಂಶ. ಎರಡನೇ ಅಂಶ, ಅವರಿಗೆ ಈ ಮಕ್ಕಳಿಗೆ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ 4ನೇ ಕ್ಲಾಸಿಂದ ಹಿಡಿದು ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋದಾದರೆ ಫಸ್ಟ್ ವರ್ಷ 55,000 ಸಿಗುತ್ತೆ, ಆಮೇಲೆ ಮತ್ತೆ 20-25,000 ರೂಪಾಯಿ ಪ್ರತಿ ವರ್ಷ ಸಿಗ್ತಾ ಹೋಗ್ತದೆ. ಆದರೆ ಇಷ್ಟೆಲ್ಲ ಸವಲತ್ತು ಇದೆ ಅಂತೇಳಿ ಹೇಳಿ ಹೆಚ್ಚಿನ ಕಟ್ಟಡ ಕಾರ್ಮಿಕರಿಗೆ ಗೊತ್ತಿಲ್ಲ. ಇದು ಒಂದು ಭಾಗ. ನಾವು ಅಲ್ಲಲ್ಲಿ ಪ್ರಯತ್ನ ಮಾಡ್ತೀವಿ, ಈ ಸವಲತ್ತಿದೆ ನೀವು ಮೆಂಬರ್ ಆಗಿ ಅಂತೇಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಸುಮಾರು ಜನ ಕಟ್ಟಡ ಕಾರ್ಮಿಕರು ನಾಳೆ ಮಾಡೋಣ ಅಂತೇಳಿ ಹೇಳ್ತಾರೆ, ಅಥವಾ ಒಂದ್ಸರಿ ಮಾಡ್ತಾರೆ, ಅದು ಪ್ರತಿ ವರ್ಷ ರಿನ್ಯೂ ಮಾಡಬೇಕು, ನವೀಕರಣ ಮಾಡಬೇಕು, ರಿನ್ಯೂ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಅದರಿಂದ ಆ ಸವಲತ್ತಿಂದ ವಂಚಿತರಾಗ್ತಾರೆ. ಸೊ ಇಂಥದ್ದು ಇದೆ. ಅವರಿಗೆ ಆ್ಯಕ್ಚುಲಿ ಸವಲತ್ತಿನ ಅಗತ್ಯ ಇದ್ದರೂ ಕೂಡ, ಒಂದು ಅಕಸ್ಮಾತ್ ಸಣ್ಣ ಪುಟ್ಟ ಸವಲತ್ತು ಇದ್ದರೂ ಅದನ್ನು ಉಪಯೋಗಿಸ್ಕೊಳ್ದೇ ಇರುವಂಥ ಪರಿಸ್ಥಿತಿ ನಾವು ಇಲ್ಲಿ ವಿಶೇಷವಾಗಿ ಕಟ್ಟಡ ಕಾರ್ಮಿಕರು ಇದರಲ್ಲಿ ಕಾಣ್ತೀವಿ. ಒಂದು ಕರೆ ಇದೆ ಸರ್. ಹಲೋ ಮೇಡಮ್, ಇದು ಕಾರ್ಮಿಕ ರಕ್ಷಣೆ ಬಗ್ಗೆ ಅಲ್ವಾ? ಎಸ್ ಹೌದು ಸರ್. ತಮ್ಮ ಹೆಸರು? ನಾವು ಉಡುಪಿಯಿಂದ ಮಾತಾಡ್ತಿದ್ದೀನಿ. ತಮ್ಮ ಹೆಸರು? BSNL ಅಂತ ಕಚೇರಿಗಳಲ್ಲಿ ಎಷ್ಟೋ ಜನ ಕಾರ್ಮಿಕರಿಗೆ ದಿಢೀರಾಗಿ ಮನೆ ಕಳಿಸ್ತಿದ್ದಾರೆ. ನಮಗೆ ನಾನು ಒಬ್ಬ ಪಬ್ಲಿಕ್ ಆಗಿ ಮಾತಾಡ್ತಿರೋದು ಮೇಡಮ್. ತಮ್ಮ ಹೆಸರು ಹೇಳಿ ಸರ್. ಕಾರ್ಮಿಕರು ದಿಢೀರ್ನ ಮನೆ ಕಳಿಸ್ತಾ ಇದ್ದಾರೆ, ಈಗ ಜನ ಜಾಸ್ತಿ ಆಗಿದ್ದಾರೆ, ಅಂತವ್ರ ಬಗ್ಗೆ ಹೇಗೆ ಹೋರಾಡಬೇಕು? ಹೇಳಿ ಸರ್, ತಮ್ಮ ಪ್ರಶ್ನೆನ ಮತ್ತೊಮ್ಮೆ ಹೇಳಿ. ಈ ಕೆಲವು ಕಚೇರಿಗಳಲ್ಲಿ ದಿಢೀರಾಗಿ ಮನೆ ಕಳಿಸ್ತಾ ಇದ್ದಾರಲ್ಲ, ಈಗ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿ ಮನೆ ಕಟ್ಟಿಸ್ತಾ ಇದ್ದಾರಾ? ಮನೆಗೆ ಕೆಲಸದಿಂದ ವಜಾಗೊಳಿಸ್ತಾ ಇದ್ದಾರಲ್ಲ, ಮನೆ ಕಳಿಸ್ತಾ ಇದ್ದಾರೆ ಅಂತ. ಸರಿ, ಹೌದು. ಈಗ ಆಲ್ರೆಡಿ ಈಗ ನಾನು ನೋಡುವಂತ BSNL ಅಂತ ಆಫೀಸ್ಗಳಲ್ಲಿ ದಿನಗೂಲಿ ಮಾಡ್ತಿದ್ದವ್ರನ್ನ ದಿಢೀರ್ ಮನೆ ಕಳಿಸ್ತಾ ಇದ್ದಾರೆ, ಕೇಂದ್ರದ ವಾರ್ಡರ್ ಆಗಿದೆ, ಜನ ತೆಗಿಬೇಕು ಅಂತ ಹೇಳಿ. ಅಲ್ಲಿ ಯಾವ ಸಂಘಟನೆ ಇಲ್ಲ, ಇರುವಂತ ಒಂದು ಕಮ್ಯುನಿಸ್ಟ್ ಸಂಘಟನೆ. ನಾನು ಹೋಗಿ ನೋಡಿದಾಗ ಅಲ್ಲಿ ಇರುವಂತ, ನಾವಂತ ಹೀಗೆ ಕಂಪ್ಲೇಂಟ್ ಎಲ್ಲ ಕೊಡ್ಲಿಕ್ಕೆ ಹೋದಾಗ ಟೆಲಿಫೋನ್ ಸರಿ ಇಲ್ಲ ಅಂತ, ಅಲ್ಲಿ ಒಳಗ್ ಸಹ ಬರುವುದಿಲ್ಲ, ಆಫೀಸರ್ ಬರುವುದಿಲ್ಲ, ಮಾತಾಡುವುದಿಲ್ಲ. ನೀವು ಬೇಕಾದ್ರೆ ಉಡುಪಿ ಎಕ್ಸ್ಚೇಂಜ್ ಒಳಗಡೆ ನೋಡ್ಬೋದು ಎಷ್ಟೊಂದು ಲೈನ್ ಫಾಲ್ಟ್ ಆಗಿರ್ತದೆ. ಅವರು ಧರ್ಮಕ್ಕೆ ಬಿಲ್ ಕಟ್ತಾರೆ, ಕಟ್ಟುವಂತವರಿಗೆ ಇವರು ಬೈಯುವುದು ಇದೆಲ್ಲ ಮಾಡ್ತಾ ಇದ್ದಾರೆ. ಇಂಥ ಕಾರ್ಮಿಕ ಸಂಘಟನೆ ಮುಂದೆ ಬರುವುದಿಲ್ಲ ಯಾಕೆ ಅಂತ ನಾನೊಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಅಂತ ಸನ್ನಿವೇಶದಲ್ಲಿ ಕಾರ್ಮಿಕ ಸಂಘಟನೆಯವರು ಅಲ್ಲಿ ಮಾಡುವಂತ ವರ್ಕರಿಗೆ ಒಂದು ಇದು ಮಾಡ್ಬೋದಲ್ವಾ? ಎಷ್ಟೋ ಜನ ಕಾರ್ಮಿಕರ ಪಾಪ ಈಗ ದಿಢೀರ್ ಮನೆ ಹೋಗುವಾಗ. ಧನ್ಯವಾದಗಳು ಸರ್. ಅಲ್ಲ, ಅವ್ರು ಹೇಳಿದ ಇದಕ್ಕೆ ಏನಂದ್ರೆ, ನಾನು ಮೊದಲೇ ಹೇಳಿದೆ 1992ನೇ ಇಸ್ವಿನಿಂದ ಯಾವ ಈ ಉದಾರೀಕರಣ ಜಾಗತೀಕರಣ ನೀತಿ ಜಾರಿಗೆ ಬಂತು, ಅಲ್ಲಿಂದ ಎಲ್ಲ ಕಡೆನೂ ಕೂಡ ಈ ಕಾಂಟ್ರಾಕ್ಟ್ ಪದ್ಧತಿ ಸ್ಟಾರ್ಟ್ ಆಗಿದೆ. ನಿಮಗೆ UPCL ಅಂತ ಹೇಳಿ ಇದೆಯಲ್ಲ, ಅದಾನಿ ಕಂಪನಿ, ಅಲ್ಲಿ 13 ಜನ ಕಾಂಟ್ರಾಕ್ಟರ್ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಪರ್ಮನೆಂಟ್ ಎಂಪ್ಲಾಯಿ ಇಲ್ಲ, ಪರ್ಮನೆಂಟ್ ನೌಕರರಿಲ್ಲ. ಹಾಗೆ ಇವರು BSNL ಉದಾಹರಣೆ ಕೊಟ್ಟರು. ಸತ್ಯ, ಅಲ್ಲಿ ಪರ್ಮನೆಂಟ್ ನೌಕರರಿಗೆ 30,000ದಿಂದ 60,000 ರೂಪಾಯಿವರೆಗೆ ಸಂಬಳ ಸಿಗ್ತದೆ. ಆದರೆ ದಿನಗೂಲಿ ನೌಕರರಿಗೆ 10,000 11,000 ಅಂದರೆ ಜಾಸ್ತಿ. ಅದಕ್ಕಿಂತಲೂ ಮೊದಲು 5,000 6,000ರಿಂದ ಸ್ಟಾರ್ಟ್ ಆಯಿತು. ಕಾರ್ಮಿಕರು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಇಲ್ಲ ಅಂತೇಳಿ ಅಲ್ಲ, ಆದರೆ ಕೊಡ್ತಾ ಇಲ್ಲ. ಮಾತ್ರ ಅಲ್ಲ, ಇತ್ತೀಚೆಗೆ ಒಂದು ಸುತ್ತೋಲೆ ಕಳಿಸಿದ್ದಾರೆ, ಕಾರ್ಮಿಕರನ್ನ ಮನೆ ಕಳಿಸಿ, ಅವ್ರನ್ನ ಬೇಕಾಗಿಲ್ಲ ಅವರು ಅಂತೇಳಿ ಹೇಳಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಈಗಾಗಲೇ ಸುಮಾರು ಜನರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಇಷ್ಟವರೆಗೆ ತೆಗಿಲಿಲ್ಲ, ಬಟ್ ಯಾವಾಗ ಬರ್ತದೆ ಅಂತೇಳಿ ಹೇಳಿ ಸಾಧ್ಯ ಇಲ್ಲ. ಈ ರೀತಿ ಪರಿಸ್ಥಿತಿ ಇದೆ. ನಮ್ಮ ಸಂಘಟನೆ ನಾವು ಎಲ್ಲೆಲ್ಲ ಇದ್ದೀವಿ, ನಮ್ಮ ಶಕ್ತಿ ಅನುಸಾರವಾಗಿ ನಾವು ಅದನ್ನು ಫೈಟ್ ಮಾಡ್ತಾ ಇದ್ದೀವಿ. ಕೆಲವು ಸಾರಿ ನೇರವಾಗಿ ಫೈಟ್ ಮಾಡಲಿಕ್ಕಾಗದೇ ಇದ್ದರೆ ಕಾರ್ಮಿಕ ಇಲಾಖೆ ಮುಖಾಂತರ ಕೆಲವು ರಿಡ್ರೆಸ್ಸಲ್ ಇದಿದೆ, ಅದರ ಮುಖಾಂತರ ಫೈಟ್ ಮಾಡ್ತಾ ಇದ್ದೀವಿ. ಬಟ್ ಇದಂತೂ ಸತ್ಯ, ಯಾವುದು ಯಾವುದೇ ಒಂದು ಕಡೆ ಈಗ ಜೀವದ ರಕ್ಷಣೆ ಇಲ್ಲಿದೆ. ಇದು ಕಟ್ಟಡ ಕಾರ್ಮಿಕರಿಗೆ ಜೀವದ ರಕ್ಷಣೆ ಪ್ರಶ್ನೆ ಬಂತು. ಅದಲ್ಲದೆ ಬೇರೆ ಬೇರೆ ಈಗ ಇದರಲ್ಲಿ ಈಗ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಪರ್ಮನೆಂಟ್ ಕಾರ್ಮಿಕ ಇಲಾಖೆಯಲ್ಲೇ 4 ಜನ ಪರ್ಮನೆಂಟು ಇನ್ಸ್ಪೆಕ್ಟರ್ಗಳು ಬೇರೆ ಎಲ್ಲ ಇದ್ದರೆ, ಬೇರೆ ಒಂದು 10-15 ಜನ
ಟೆಂಪರರಿ ಅಂದರೆ ಅವ್ರಿಗೆ 5,000ದಿಂದ 10,000 ರೂಪಾಯಿ ಸಂಬಳ. ನಾಳೆ ಯಾರು ಹೋಗು ಅಂದರೆ ಹೋಗಬೇಕು, ಕೆಲಸ ಮಾಡು ಅಂದರೆ ಮಾಡಬೇಕು, ಆ ರೀತಿ ಪರಿಸ್ಥಿತಿ ಇದೆ. ಅದು ಸರ್ಕಾರದ ನೀತಿ ಭಾಗಾಗಿ ಬರ್ತದೆ. ಒಂದು ಅದನ್ನು ಫೈಟ್ ಮಾಡಲಿಕ್ಕೆ ನಮ್ಮ ಶಕ್ತಿ ಅನುಸಾರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅಸಂಘಟಿತ ಕಾರ್ಮಿಕರಿಗೆ ಇರುವಂತಹ ಒಂದು ಜ್ಞಾನದ ಕೊರತೆ ಆಗಿರ್ಬೋದು, ಅಥವಾ ಬಹುಶಃ ನಿಮ್ಮ ಕಾರ್ಮಿಕ ಸಂಘಟನೆ ಅಥವಾ ಯಾವುದೇ ಒಂದು ಸಂಘಟನೆಗಳ ಅಡಿಯಲ್ಲಿ ಬರದೇ ಇರ್ಬೋದು, ಇಂತಹ ಒಂದು ಘಟನೆಗಳು ಪದೇ ಪದೇ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರದ ಬೇಜವಾಬ್ದಾರಿತನ, ಅದು ಯಾವ ಸರ್ಕಾರ ಅನ್ನುವಂಥದ್ದು ಪ್ರಾಮುಖ್ಯತೆ ಪಡೆಯುವುದಿಲ್ಲ. ಬಹುಶಃ ಮೊದಲನೇದಾಗಿ ಇಂತಹದ್ದು ಒಂದು ಘಟನೆ ನಡೆಯುತ್ತಿರುವುದು ಇದೇ ಮೊದಲಲ್ಲ. ಸಾಧಾರಣವಾಗಿ ಎಲ್ಲಾ ಭಾಗಗಳಲ್ಲೂ ಪದೇ ಪದೇ ಕೇಳ್ತೀವಿ ನಾವು, ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ದಿನಂಪ್ರತಿ ನಡೆಯುವಂತಹ ಘಟನೆ. ಎಲ್ಲೋ ಒಂದು ಕಡೆ ಕಟ್ಟಡ ಕುಸಿತು, ಎಲ್ಲೋ ಒಂದು ಕಡೆ ಗುಡ್ಡ ಕುಸಿತು, ಸೊ ಅಂತಹ ಕಾರ್ಮಿಕರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ನಿರ್ಲಕ್ಷ್ಯ ಯಾಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದಕ್ಕೆ ನಾವು ಹೇಳೋದು, ಸರ್ಕಾರ ಯಾರ ಪರ ಅಂತೇಳಿ ಹೇಳೋದನ್ನ ನಾವು ಆಲೋಚನೆ ಮಾಡಬೇಕು. ಇವತ್ತಿನ ಸರ್ಕಾರಗಳು, ಬಹುತೇಕ ಸರ್ಕಾರಗಳು ಕಾರ್ಮಿಕರ ಪರ ಇಲ್ಲ. ಉದಾಹರಣೆಗೆ ಈಗ ಅಡಿಗೆ ಕೆಲಸ ಮಾಡುವಂತ ಚರ್ಚೆ ಮುಂದುವರಿಸೋಣ ಸರ್. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಕೇಶವ್ ಅಂತ, ಕುಕ್ಕುಡೆಯಿಂದ. ಎಸ್ ಸರ್, ಹೇಳಿ ಸರ್. ಕಾರ್ಮಿಕರ ರಕ್ಷಣೆಯ ಕುರಿತು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಹೌದು ಸರ್, ಹೌದು ಮೇಡಮ್. ಈಗ ಎಂತ ಗೊತ್ತುಂಟ, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಎನ್ ಅನ್ನು ತಗೊಂಡಿದ್ದಾರೆ. ಅವರಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲ. ಅಂದ್ರೆ ಈಗ ಎಲ್ಲಾದ್ರೂ ಅಳತೆ ಮಾಡ್ಲಿಕ್ಕೆ ಹೋದಾಗ ಚೈನ್ ಹಿಡಿಯುವಾಗ ಒಂದು ಹಾವು ಕಚ್ಚಿದ್ರೆ ಅಥವಾ ವಿಷ ಜಂತು ಕಚ್ಚಿದ್ರೆ ಯಾವುದೇ ಒಂದು ರಕ್ಷಣೆ ಅಂತ ಇಲ್ಲ. ಅದು ಅಲ್ಲದೆ ಆದಿತ್ಯವಾರ ಕೂಡ ಅವರನ್ನು ಕೆಲ್ಸಕ್ಕೆ ಬಾ, ನೀನ್ ಕೆಲಸ ಮಾಡ, ಇಲ್ಲದ್ರೆ ನೀನ್ ಬೇಡದು ಬೇಡ ಅಂತ ಹೇಳ್ತಾರೆ ಅವರು ಸೂಪರ್ವೈಸರ್. ಈಗ ಟೆಂಡರ್ ಬೇಸ್ ಮೇಲೆ ನಮ್ಮನ್ನು ತಕೊಳ್ಳೋದು ಕೆಲಸಕ್ಕೆ. ನಮ್ಗೆ ಯಾವುದೇ ಒಂದು ರಕ್ಷಣೆ ಇಲ್ಲ, ಅಥವಾ ತಿಂಗಳು ಪೇಮೆಂಟ್ ಸಹ ಮಾಡುದಿಲ್ಲ. ಅವರು ಟೆಂಡರ್ ಕೊಡುವಾಗ ಅದು ಪೇಪರ್ ಕೊಟ್ಟೆ, ಅದು ಟೆಂಡರ್ ಕೊಟ್ಟದಲ್ಲ. ಅದು ಅವರಷ್ಟಿಗೆ ಅವರ ಒಳಗಿಂದಲೇ ಟೆಂಡರ್ ಕೊಟ್ಟಿದ್ದಾರೆ ಅವರು. ನಮ್ಗೆ ಈಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಈಗ ನಮ್ಮನ್ನು 10:30 ಗಂಟೆ ತನಕ ನಮ್ಮನ್ನಲ್ಲಿ ಆಫೀಸಲ್ಲಿ ನಿಲ್ಲು, ನಿಮಗೆ ಕೆಲಸ ಉಂಟು ಅಂತ ಹೇಳ್ತಾರೆ. ಒಂದು ದಿವಸ ರಜೆ ಅಂತ ಇಲ್ಲ. ಇಲೆಕ್ಷನ್ ಟೈಮ್ ಅಲ್ಲಿ ಸಮೇತ ನಮ್ಮನ್ನು ಕೆಲಸ ಮಾಡಿಸ್ತಾರೆ. ನಮ್ಗೆ ಈಗ ಹಾಗಾದ್ರೆ ರಕ್ಷಣೆ ಅಂತ ಇಲ್ವಾ ಮೇಡಮ್? ಖಂಡಿತ ಸರ್, ನಿಮ್ಮ ಪ್ರಶ್ನೆನ ಕೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸರ್ ಹೇಳ್ತಾ ಇದ್ರು ಯಾವುದೇ ರೀತಿಯಾದಂತ ರಕ್ಷಣೆ ಇಲ್ಲ. ಅದು ಒಂದು ಹೇಳಿದ್ನಲ್ಲ, ಸರ್ಕಾರಗಳು ಯಾವ ಪರ ಅಂತ. ಕಾರ್ಮಿಕರ ಪರ ಸರ್ಕಾರಗಳು ಇವತ್ತು ನಮ್ಮ ದೇಶದಲ್ಲಿ ಭಾರಿ ಕಡಿಮೆ ಇದಾವೆ. ಭಾರಿ ಅಂದ್ರೆ 1-2 ಸರ್ಕಾರಗಳು ಮಾತ್ರ ಕಾರ್ಮಿಕರ ಪರವಾಗಿ ಆಲೋಚನೆ ಮಾಡುವ ಸರ್ಕಾರಗಳು ಇದಾವೆ. ಬೇರೆ ಸರ್ಕಾರಗಳು ಇವತ್ತು ಕಾರ್ಮಿಕರ ಪರ ಆಲೋಚನೆ ಮಾಡೋದು. ಉದಾಹರಣೆಗೆ ಇವತ್ತು ಸಂಸತ್ ಸದಸ್ಯರಿಗೆ ಸಂಬಳ ಎಲ್ಲ ಜಾಸ್ತಿ ಮಾಡಿಕೊಂಡ್ರು. ಬೇರೆ ಬೇರೆ ಸವಲತ್ತುಗಳು, ಕಚೇರಿ ವೆಚ್ಚನ 45,000ದಿಂದ 60,000 ಮಾಡ್ಕೊಂಡ್ರು. ಆದರೆ ಇಲ್ಲಿ ಅಡಿಗೆ ಕೆಲಸ ಮಾಡುವಂಥವ್ರು, ಶಾಲೆಯಲ್ಲಿ ಅಡಿಗೆ ಕೆಲಸ ಮಾಡುವಂಥ ಮಕ್ಕಳಿಗೆ ಹಾಲು ಕೊಡುವವರು, ಊಟ ಹಾಕ್ಸುವವರು, ಅವ್ರಿಗೆ ಸಂಬಳ ಎಷ್ಟು ಕೇಳಿದರೆ ತಿಂಗಳಿಗೆ 2,000 ರೂಪಾಯಿ, ಅಂದರೆ ದಿವಸಕ್ಕೆ 66 ರೂಪಾಯಿ ಸಂಬಳ ಅವ್ರಿಗೆ. ಈ ರೀತಿಯ ಇದನ್ನು ಮೊನ್ನೆ 4-5 ದಿವಸ ಅಲ್ಲಿ ಬೆಂಗಳೂರಿಗೆ ಹೋಗಿ ಹಗಲು ರಾತ್ರಿ ಹೋರಾಟ ಮಾಡಿದರು ಮಹಿಳೆಯರವರು. ಹಗಲು ರಾತ್ರಿ ಹೋರಾಟ ಮಾಡಿದರು. ಎಷ್ಟು ಕೊಟ್ಟರು? ಇಷ್ಟವರೆಗೆ ಇನ್ನೂ ಬಂದಿಲ್ಲ, 500 ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಈಗಾಗಲೇ MLAಗಳು MP ಗಳು ಯಾರಾಗ್ತಾರೆ? ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಇದ್ದವ್ರು ಮಾತ್ರ MLAಗಳು MP ಗಳು ಆಗ್ತಾರೆ. ಈ ಕೇರಳ, ತ್ರಿಪುರ, ಪಶ್ಚಿಮ ಬಂಗಾಳ ಇಂಥ ಕಡೆ ಬಿಟ್ಟರೆ ಹಣ ಇಲ್ಲದೆ ಇದ್ದವರು MLA MP ಗಳಾಗ್ಲಿಕ್ಕೆ ಬೇರೆ ಕಡೆಯಲ್ಲಿ ಸಾಧ್ಯ ಇಲ್ಲ. ಅವರಿಗೇ ಮತ್ತೆ ಬೇರೆ ಸವಲತ್ತುಗಳು, ವೇತನಗಳನ್ನು ಜಾಸ್ತಿ ಮಾಡ್ತಾರೆ ಅಷ್ಟೇ ಹೊರತು ಸಾಮಾನ್ಯ ಜನರಿಗೆ ಇವತ್ತು ಮಾಡ್ತಾ ಇಲ್ಲ. ಇದು ಸರ್ಕಾರದ ನೀತಿ. ಅದು ರಾಜ್ಯ ಸರ್ಕಾರನೇ ಇರ್ಬೋದು, ಕೇಂದ್ರ ಸರ್ಕಾರನೇ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕಾರ್ಮಿಕರು, ಜನರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಬದಲಾವಣೆ ಸಾಧ್ಯ ಆಗೋದಿಲ್ಲ. ಇಲ್ಲೋ ಒಂದು ಯೂನಿಯನ್ ಇದೆ, ಯೂನಿಯನ್ ಯಾಕೆ ಫೈಟ್ ಮಾಡೋದಿಲ್ಲ ಅಂತೇಳಿ ಕೆಲವರು ಕೇಳ್ತಾರೆ. ಯೂನಿಯನ್ ಫೈಟ್ ಮಾಡಲಿಕ್ಕೆ ಅಲ್ಲಿ ಆ ಸರ್ಕಾರ ಅಧಿಕಾರಿಗಳು ಅವರು ಕೆಲವು ತಡೆಯನ್ನು ನಿರ್ಮಾಣ ಮಾಡ್ತಾರೆ. ಅದನ್ನು ಭೇದಿಸಿ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅದನ್ನು ಭೇದಿಸಿ ಮುಂದಕ್ಕೆ ಹೋಗ್ಬೇಕು ಅಂದರೆ ಹೋರಾಟ ದೊಡ್ಡ ರೀತಿಯಲ್ಲಿ ಬೆಳೆದು ಬರಬೇಕಾಗುತ್ತೆ. ಅಷ್ಟರವರೆಗೆ ಈ ಕಾರ್ಮಿಕರಿಗೆ, ನೀವು ಒಂದು ಪ್ರಶ್ನೆ ಕೇಳಿದರೆ ಕಾರ್ಮಿಕರಿಗೆ ಎಂದು ರಕ್ಷಣೆ ಅಂತ ಹೇಳಿ, ಅಲ್ಲಿವರೆಗೂ ಈ ರಕ್ಷಣೆ ತುಂಬಾ ಕಷ್ಟದ ಕೆಲಸ. ಖಂಡಿತವಾಗ್ಲೂ ಈ ಒಂದು ಸಿಚುವೇಶನ್ ಅನ್ನುವಂಥದ್ದು ಇದೇ ಮೊದಲಲ್ಲ, ಪದೇ ಪದೇ ಇನ್ನು ಮುಂದೆ ಕೂಡ ಇಂತಹ ಘಟನೆಗಳು ಸಂಭವಿಸಬಹುದು. ಸೊ ಇದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ವಾ ಅನ್ನುವಂಥದ್ದು ನಮ್ಮ ಇವತ್ತಿನ ಚರ್ಚೆಯ ಒಂದು ಪ್ರಶ್ನೆ ಆಗಿದೆ. ಸೊ ಇವತ್ತು ಕಾರ್ಮಿಕರು ಇರ್ಬೋದು, ನಾಳೆ ಯಾರೋ ದಾರಿ ಹೋಗ್ರು ಇರ್ಬೋದು, ನಾಳೆ ನಾವು ಕೂಡ ಆಗಿರ್ಬೋದು. ಸೊ ಇಂತಹ ಪ್ರಶ್ನೆಗೆ ಸರ್ಕಾರ ಅಥವಾ ಅಧಿಕಾರಿಗಳಾಗಿರ್ಬೋದು ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಯಾಕೆ ಉತ್ತರ ಕೊಡೋದಿಲ್ಲ ಅನ್ನುವಂಥದ್ದು.
ಅಲ್ಲ, ಉತ್ತರ ಕೊಡೋದು ನಾವು ಆವಾಗಲೇ ಚರ್ಚೆ ಮಾಡಿದ್ವಿ. ಉತ್ತರ ಕೊಡೋದಿಲ್ಲ, ಯಾಕಂದರೆ ಅವರಲ್ಲಿಯೇ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಮತ್ತು ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥದ್ದು. ಸೊ ಇಂಥದ್ದೆಲ್ಲ ದೃಷ್ಟಿಯಿಂದಾಗಿ ಅವರು ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಎಲ್ಲಿ ಅಂದರೆ, ಈಗ ವೋಟ್ ಹಾಕಲಿಕ್ಕೆ ಸಾಮಾನ್ಯ ಜನರಿಗೂ ರೈಟ್ ಇದೆ, ಬಡವರಿಗೂ ರೈಟ್ ಇದೆ, ಶ್ರೀಮಂತರಿಗೂ ರೈಟ್ ಇದೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಾತಾಡಲಿಕ್ಕೆ ಬಡವನಿಗೆ ರೈಟ್ ಇಲ್ಲ. ರೈಟ್ ಇಲ್ಲ ಅಂದರೆ ಅಲ್ಲಿ ವ್ಯವಸ್ಥೆ ಅಷ್ಟು ಇದು, ಶ್ರೀಮಂತನಿಗಾದರೆ ಕರೆದು ಕೂರಿಸ್ತಾರೆ. ಸೊ ಈ ರೀತಿಯ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಅದನ್ನು ಹೋಗಬೇಕು ಅಂದರೆ ಹಂತ ಹಂತವಾಗಿ ಜನರ ಪ್ರತಿಭಟನೆಗಳ ಮುಖಾಂತರ, ಜನರು ಸಂಘಟಿತರಾಗೋದ್ರ ಮುಖಾಂತರವಾಗಿ ಅದಾಗಬೇಕಾಗತ್ತೆ. ಅದೇ ಕಾರ್ಮಿಕರ ಪರಿಸ್ಥಿತಿನೂ ಹಾಗೇನೇ ಇದೆ ಇವತ್ತು. ಅದು ಒಂದು ಭಾಗ. ಅದನ್ನು ಸರ್ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೇಳೋದು, ನಮ್ಮಂಥ ಸಂಘಟನೆ, ನಾವೇನು ಪರಿಪೂರ್ಣವಾಗಿ ನಾವು ಕಾರ್ಮಿಕರ ಬಗ್ಗೆ ಕೆಲಸ ಮಾಡ್ತೀವಿ ಅಂತೇಳಿ ಅಲ್ಲ. ನಮ್ಮಂಥ ಸಂಘಟನೆಗಳು ಕಾರ್ಮಿಕರ ಬಗ್ಗೆ ಇನ್ನಷ್ಟು ಕಾಳಜಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಕಾರ್ಮಿಕರು ಕೂಡ ಏನೇನು ಸವಲತ್ತುಗಳಿದೆ ಅದನ್ನು ಪಡೀಲಿಕ್ಕೆ ಅವರು ಕೂಡ ಸಂಘಟಿತರಾಗಬೇಕಾಗುತ್ತೆ. ಇದು ಎರಡು. ಇದರ ಜೊತೆಯಲ್ಲಿ ವಿಶೇಷವಾಗಿ ಅಧಿಕಾರಿಗಳು ಈ ವಿಷಯದಲ್ಲಿ, ಕಟ್ಟಡ ಕಾರ್ಮಿಕರ ವಿಷಯದಲ್ಲಿ ಗುತ್ತಿಗೆದಾರರು ಸುರಕ್ಷಿತ ಕ್ರಮವನ್ನು ಅವ್ರು ತಗೊಳ್ಬೇಕು. ಮತ್ತು ಸುರಕ್ಷಿತ ಕ್ರಮ ತಗೊಂಡಿದ್ದಾರಾ ಇಲ್ವೋ ಅಂತೇಳಿ ಹೇಳಿ ಮೇಲುಸ್ತುವಾರಿಯನ್ನು ಮಾಡಬೇಕು. ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಮೇಲುಸ್ತುವಾರಿಯನ್ನು ಮಾಡಬೇಕು. ಅದು ಒಂದು ವೇಳೆ ಸುರಕ್ಷಿತ ಕ್ರಮ ತಗೊಳ್ಳದೇ ಇದ್ದರೆ ಅದಕ್ಕೆ ಸರಿಯಾದ ಕ್ರಮಗಳನ್ನು ತಗೊಳ್ಬೇಕು. ಅನಾಹುತ ಆದ ನಂತರ ನಾವು ಎಚ್ಚೆತ್ತುಕೊಳ್ಳೋದಕ್ಕಿಂತ ಅನಾಹುತ ಆಗುವ ಮೊದಲೇ ನಾವು ಎಚ್ಚೆತ್ತುಕೊಂಡು ಸುರಕ್ಷಿತ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹೇಳುವಂಥ ಆಶಯವನ್ನು ಹೇಳಲಿಕ್ಕೆ ಇಚ್ಛೆ. ಎಸ್, ಖಂಡಿತವಾಗ್ಲೂ ಸರ್, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ, ಹಾಗೆಯೇ ಕಾರ್ಮಿಕರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬಹುದು, ಹಾಗೆ ಯಾವ ರೀತಿ ಕಾರ್ಮಿಕರಿಗೆ ಸವಲತ್ತುಗಳಿದೆ ಅನ್ನುವಂಥದ್ರ ಕುರಿತು ಬಹಳ ಚೆನ್ನಾಗಿ ಮಾತನಾಡಿದ್ರಿ. ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಮ್ಮ ಜೊತೆ ಬಾಲಕೃಷ್ಣ ಶೆಟ್ಟಿ ಅವರು ಇಷ್ಟು ಹೊತ್ತು ತನಕ ಕಾರ್ಮಿಕರಿಗೆ ಯಾವೆಲ್ಲ ಭದ್ರತೆಗಳಿದೆ, ಯಾವ್ಯಾವ ರೀತಿ ಕಾರ್ಮಿಕರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು, ಹಾಗೆಯೇ ಯಾವುದೇ ಒಂದು ಸರ್ಕಾರ ಆಗಿರ್ಬೋದು ಕಾರ್ಮಿಕರ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದೆ ಅನ್ನುವಂಥದ್ರ ಕುರಿತು ಚರ್ಚೆಯನ್ನ ಮಾಡಿದ್ವಿ. ಎಸ್, ಈ ಕುರಿತು ಮಾತನಾಡೋದಾದ್ರೆ, ಕೊನೆಯಲ್ಲಿ ಹೇಳೋದಾದ್ರೆ, ಯಾವುದೇ ಒಂದು ಸರ್ಕಾರ ಇರ್ಬೋದು, ಕಾರ್ಮಿಕರು ಅಥವಾ ಒಂದು ಜೀವ ಬಲಿಯಾಗುವವರೆಗೂ ಕಾಯದಿರಿ. ಬಹುಶಃ ಇಂತಹ ಒಂದು ಘಟನೆಗಳು ಮುಂದೆ ಆಗದೇ ಇರುವಂತಹ ಒಂದು ಕ್ರಮವನ್ನ ಈಗಲಾದ್ರೂ ಎಚ್ಚೆತ್ತುಕೊಂಡು ತಗೊಳ್ಳಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.